ಪಂಚಾಯತ್ ಮಂಗಳೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿಯ ಮಕ್ಕಳ ಗ್ರಾಮ ಸಭೆಗೆ ತಮ್ಮೆಲ್ಲರಿಗೂ ಆದರ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ
ಮಕ್ಕಳ ಗ್ರಾಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ರಾಮಣ್ಣ ಶೆಟ್ಟಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಜ್ಞಾ ಕೆ ಇವರು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು, ಕಾರ್ಯದರ್ಶಿಗಳು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾದ ಸಂತೋಷ್ ಪೀಟರ್ ಡಿಸೋಜ, ವಕೀಲರು, ಮಂಗಳೂರು, ಇವರು ವೇದಿಕೆಯಲ್ಲಿರುವ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಆರಂಭಿಸೋಣ. ನಾಡಗೀತೆಯನ್ನು ಹಾಡಲಿದ್ದಾರೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೋಗೂರು ಹಿಂದೂಸ್ತಾನಿ ಶಾಲೆಯ ವಿದ್ಯಾರ್ಥಿಗಳು. ಋಷಿಗಳ ಬೀಡೆ, ಜೈ ಭಾರತ ಜನನಿ
ಸ್ವಾಗತವನ್ನು ಕೋರಲಿದ್ದಾರೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರೆಕಾಡು ಇಲ್ಲಿನ 7ನೇ ತರಗತಿಯ ವಿದ್ಯಾರ್ಥಿನಿ ತುಷಾ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ಮಕ್ಕಳು ನಾಳಿನ ಭವ್ಯ ಭಾರತವನ್ನು ನಿರ್ಮಿಸುವ ನಿರ್ಮಾಣಕಾರರು. ಮಕ್ಕಳು ಉದ್ಯಾನವನದಲ್ಲಿರುವ ಮೊಗ್ಗುಗಳಂತೆ. ಮಕ್ಕಳ ಮನಸ್ಸನ್ನು ಪ್ರೀತಿಯಿಂದ ಗೆಲ್ಲಬೇಕು, ಆಗ ಮಾತ್ರ ಸಮಾಜದಲ್ಲಿ ಸುಧಾರಣೆ ಸಾಧ್ಯ. ಪಡಪಣಂಬೂರು ಗ್ರಾಮ ಪಂಚಾಯತ್ ವತಿಯಿಂದ ಹಮ್ಮಿಕೊಂಡಿರುವ ಮಕ್ಕಳ ಗ್ರಾಮ ಸಭೆಗೆ ಪ್ರೀತಿಯಿಂದ ಸ್ವಾಗತಿಸಲು ನಾನು ಸಂತೋಷ ಪಡುತ್ತೇನೆ. ಪ್ರಪ್ರಥಮವಾಗಿ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ರಾಮಣ್ಣ ಶೆಟ್ಟಿ ಆಂಗ್ಲ ಮಾಧ್ಯಮ ಶಾಲೆ ತಪೋವನ ಇಲ್ಲಿಯ ವಿದ್ಯಾರ್ಥಿನಿ ಕುಮಾರಿ ಪ್ರಜ್ಞಾ ಕೆ ರವರಿಗೆ ತುಂಬ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಪಡಪಣಂಬೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಶ್ರೀಮತಿ ಮಂಜುಳಾ ಮೇಡಮ್ ರವರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಉಪಾಧ್ಯಕ್ಷೆಯಾದ ಶ್ರೀಮತಿ ಕುಸುಮಾ ಮೇಡಮ್ ರವರಿಗೂ ತುಂಬು ಮನದಿಂದ ಸುಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶ್ರೀ ಸಂತೋಷ್ ಪೀಟರ್ ಡಿಸೋಜಾ ವಕೀಲರು ಮಂಗಳೂರು ಇವರನ್ನು ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿಸುವ ಸ್ವಾಗತವನ್ನು ಬಯಸುತ್ತೇನೆ. ಪಡಪಣಂಬೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆದ ಶ್ರೀಮತಿ ಅನಿತಾ ವಿ ಖ್ಯಾತರಿ ಅವರನ್ನು ಪ್ರೀತಿಪೂರ್ವಕವಾಗಿ ಸುಸ್ವಾಗತಿಸುತ್ತೇನೆ. ಕಾರ್ಯದರ್ಶಿಯಾದ ಶ್ರೀಯುತ ಲೋಕನಾಥ್ ಅವರನ್ನು ಸ್ವಾಗತಿಸುತ್ತೇನೆ. ಶಿಕ್ಷಣ ಇಲಾಖೆಯಿಂದ ಆಗಮಿಸಿದ ಬಡಪಣಂಬೂರು ಕ್ಲಸ್ಟರಿನ ಸಿಆರ್ಪಿ ಅವರಾದ ಶ್ರೀಮತಿ ಕುಸುಮಾ ಮೇಡಮ್ ರವರಿಗೆ ಆದರದಿಂದ ಸುಸ್ವಾಗತವನ್ನು ಕೋರುತ್ತೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಸಭೆಗೆ ಆಗಮಿಸಿದ ಅಧಿಕಾರಿ ವರ್ಗ ಹಾಗೂ ಸದಸ್ಯರಿಗೂ ನಲ್ಮೆಯ ಸುಸ್ವಾಗತ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಪೊಲೀಸ್ ಇಲಾಖೆಯಿಂದ ಆಗಮಿಸಿದ ಮುಲ್ಕಿ ಆರಕ್ಷಕ ಠಾಣೆಯ ಅಧಿಕಾರಿ ವರ್ಗ ಹಾಗೂ ಸದಸ್ಯರಿಗೂ ಹೃದಯ ಸ್ಪರ್ಶಿಸುವ ಸ್ವಾಗತ. ಮಕ್ಕಳ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಪರಿಹಾರಗಳನ್ನು ನೀಡಲು ಸತತ ಶ್ರಮಿಸುತ್ತಿರುವ ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟರ್ ಮ್ಯಾಂಗ್ಳೂರ್ ಇಲ್ಲಿಂದ ಆಗಮಿಸಿದ ಅಧಿಕಾರಿ ವರ್ಗ ಹಾಗೂ ಸದಸ್ಯರಿಗೂ ಮನದಾಳದಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಫ್ ಹೆಲ್ತ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ಹೌದು ಪ್ರಿಯರೇ, ಆರೋಗ್ಯವೇ ಭಾಗ್ಯ. ಇಂದಿನ ಈ ಸಭೆಗೆ ಆರೋಗ್ಯ ಇಲಾಖೆಯಿಂದ ಆಗಮಿಸಿದ ವೈದ್ಯಾಧಿಕಾರಿಗಳಿಗೆ ನೆರೆದ ಸರ್ವರ ಪರವಾಗಿ ಒಲವಿನ ಸುಸ್ವಾಗತವನ್ನು ಬಯಸುತ್ತೇನೆ. ಆದರ್ಶ ಮಕ್ಕಳನ್ನು ರೂಪಿಸುವ ಸದಾ ಮಕ್ಕಳ ಸಮಸ್ಯೆಗಳಿಗೆ ಸ್ಪಂದಿಸುವ ಮಕ್ಕಳ ಸಹಾಯವಾಣಿಯಿಂದ ಆಗಮಿಸಿರುವ ಅಧಿಕಾರಿ ವರ್ಗದವರಿಗೂ ಹೃದಯ ಸ್ಪರ್ಶಿಸುವ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಯೂಟ್ಯೂಬ್ ಲೈವ್ ಮಾಡುವ ಹಾಗೂ ಪತ್ರಕರ್ತ ಮಿತ್ರರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಪ್ರೀತಿಯಿಂದ ಸುಸ್ವಾಗತಿಸುತ್ತೇವೆ. ಈ ಸಭೆಯಲ್ಲಿ ಆಸೀನರಾದ ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಕಾರ್ಯಕರ್ತೆಯರು, ಇಂದಿನ ಮಕ್ಕಳ ಗ್ರಾಮ ಸಭೆ ಕೇಂದ್ರ ಬಿಂದುಗಳಾದ ಎಲ್ಲ ಮಕ್ಕಳಿಗೂ ನಲ್ಮೆಯ ಹಾಗೂ ಒಲವಿನ ಸುಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿ ಆಗಮಿಸಿದ ಎಲ್ಲ ಜನಪ್ರತಿನಿಧಿಗಳಿಗೂ ಊರ ಜನರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ.
ಎಲ್ಲ ಪಂಚಾಯತ್ ಸದಸ್ಯರಿಗೂ ಹಾಗೂ ಸಿಬ್ಬಂದಿಗಳಿಗೂ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲರನ್ನು ಸ್ವಾಗತಿಸುತ್ತಾ ಮತ್ತೊಮ್ಮೆ ವೆಲ್ಕಮ್ ಟು ಎವ್ರಿವನ್ ಹೂ ಗ್ಯಾದರ್ಡ್ ಹಿಯರ್. ಥ್ಯಾಂಕ್ ಯು. ಎಲ್ಲರನ್ನು ಸ್ವಾಗತಿಸಿದ ತ್ರಿಷಾ, ನಿಮಗೂ ಕೂಡ ಸ್ವಾಗತಗಳು. ಈಗ ಹಿಂದಿನ ಗ್ರಾಮ ಸಭೆಯ ನಡಾವಳಿ ಮಂಡನೆ. ದಿನಾಂಕ 25/11/19 ಸೋಮವಾರ ಬೆಳಿಗ್ಗೆ 10:30ಕ್ಕೆ ಸರಿಯಾಗಿ ಪಡಪಣಮೂರು ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಜರುಗಿದ ಮಕ್ಕಳ ಗ್ರಾಮ ಸಭೆಯ ನಡವಳಿ ಅಧ್ಯಕ್ಷತೆ ಮಾಸ್ಟರ್ ಯತ್ವಿಕ್ ಎನ್ ಶೆಟ್ಟಿ, ಸುಬ್ರಹ್ಮಣ್ಯ ಹಿರಿಯ ಪ್ರಾಥಮಿಕ ಶಾಲೆ ತೋಗೂರು. ಕಾರ್ಯದರ್ಶಿಯಾದ ಶ್ರೀ ಲೋಕನಾಥ್ ಭಂಡಾರಿ ಮಕ್ಕಳ ಗ್ರಾಮ ಸಭೆಯ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡುವುದರ ಮೂಲಕ ಸಭೆಯನ್ನು ಪ್ರಾರಂಭಿಸಲಾಯಿತು. ನಿರ್ಣಯ ಸಂಖ್ಯೆ 1. ಸಭೆಯಲ್ಲಿ ಉಪಸ್ಥಿತರಿದ್ದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳನ್ನು ವಿದ್ಯಾರ್ಥಿಯಾದ ರಾಮಣ್ಣ ಶೆಟ್ಟಿ, ಶಾಲಾ ವಿದ್ಯಾರ್ಥಿಯಾದ ಕುಮಾರಿ ವೈಷ್ಣವಿಯವರು ಸ್ವಾಗತಿಸಿದರು. ನಿರ್ಣಯ ನಂಬರ್ 2. ಗತ ಸಭೆಯ ವರದಿಯನ್ನು ಮಂಜೂರು ಮಾಡುವ ಕುರಿತು. ಗತ ಸಭೆಯ ವರದಿಯನ್ನು ಸಭೆಯಲ್ಲಿ ಓದಿ ಹೇಳಲಾಗಿ ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು. ನಿರ್ಣಯ ನಂಬರ್ 3. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ. ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರಾದ ಶ್ರೀಮತಿ ನಾಗರತ್ನ ಇವರು ಮಕ್ಕಳ ಹಕ್ಕುಗಳಾದ ಜನನ ದಾಖಲೆ ಪಡೆಯುವ ಹಕ್ಕು, ಚುಚ್ಚುಮದ್ದನ್ನು ಪಡೆಯುವ ಹಕ್ಕು ಹಾಗೂ ಇಂದಿನ ಮಕ್ಕಳೇ ಈಗಿನ ಪ್ರಜೆಗಳು 18 ವರ್ಷದೊಳಗಿನ ಗ್ರಾಮದ ಎಲ್ಲಾ ಮಕ್ಕಳ ದಾಖಲೆಯನ್ನು ಗ್ರಾಮ ಪಂಚಾಯಿತಿಗೆ ನೀಡುವಂತೆ, ಯಾವುದೇ ಒಂದು ಮಗು ಬೇರೆ ಗ್ರಾಮದ ವ್ಯಾಪ್ತಿಗೆ ಹೋದಲ್ಲಿ ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ತಿಳಿಸುವಂತೆ, ಪೌಷ್ಟಿಕತೆಯ ಬಗ್ಗೆ ಅಂಗನವಾಡಿ ಹಾಗೂ ಶಾಲೆಗಳಲ್ಲಿ ನೀಡುತ್ತಿರುವುದಾಗಿ, ಬೀದಿ ದೀಪ, ನೀರು, ಶಿಕ್ಷಕರ ಕೊರತೆಯ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಅರ್ಜಿಯ ಮುಖಾಂತರ ಮನವಿ ನೀಡುವಂತೆ ಪಡಪಣಮೂರು ಗ್ರಾಮ ಪಂಚಾಯತ್ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಆಗಿರುವುದಾಗಿ ಸಭೆಯಲ್ಲಿ ತಿಳಿಸಿದರು. ವಿಷಯ 4. ಸಂಪನ್ಮೂಲ ವ್ಯಕ್ತಿಯಿಂದ ಮಾಹಿತಿ. ಶಿಕ್ಷಣ ಸಂಪನ್ಮೂಲ ಮಾಹಿತಿ ಅಧಿಕಾರಿಯವರಾದ ಶ್ರೀಮತಿ ಆಶಾ ಬೇಕಲ್ ಇವರು ಮಕ್ಕಳಿಗೆ ಬದುಕುವ ಹಕ್ಕು ಹಾಗೂ ಮಕ್ಕಳನ್ನು ರಕ್ಷಣೆ ಮಾಡುವುದು ಹಾಗೂ ಏನಾದರೂ ತೊಂದರೆಯಾದಲ್ಲಿ ಮಕ್ಕಳ ಸಹಾಯವಾಣಿ 1098ಕ್ಕೆ ಕರೆ ಮಾಡುವಂತೆ, ಮಗು ಸ್ನೇಹಿ ಪೊಲೀಸ್ ಬಗ್ಗೆ ಮಾಹಿತಿ ನೀಡಿ ವಿದ್ಯಾರ್ಥಿಗಳಿಗೆ ಹಾಡಿನ ಮೂಲಕ ಮಕ್ಕಳ ಹಕ್ಕಿನ ಬಗ್ಗೆ ಮಾಹಿತಿ ನೀಡಿದರು. ನಿರ್ಣಯ ನಂಬರ್ 5. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡುವ ಕುರಿತು. ನಿರ್ಣಯ ನಂಬರ್ 5. ದಿನಾಂಕ 21/11/19 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ಈ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಹಾಗೂ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ಸಭೆಯಲ್ಲಿ ವಿತರಿಸಲಾಯಿತು. ವಿಷಯ 6. ಆರೋಗ್ಯ ಇಲಾಖೆಯಿಂದ ಮಾಹಿತಿ. ಆರೋಗ್ಯ ಇಲಾಖೆಯ ಅಧಿಕಾರಿಯಾದ ಮಾರ್ಗರೇಟ್ ಇವರು ಮಕ್ಕಳಿಗೆ ನೀಡುವ ಚುಚ್ಚುಮದ್ದಿನ ಕುರಿತು ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ನೀಡುವುದು ಅಲ್ಲದೆ ಆರೋಗ್ಯದ ಬಗ್ಗೆ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ಸಹಾಯವಾಣಿ ಆರೋಗ್ಯ ಕೇಂದ್ರದಲ್ಲಿ ಮಾಹಿತಿ ನೀಡುವುದಾಗಿ ತಿಳಿಸಿದರು. ನಿರ್ಣಯ ನಂಬರ್ 7. ವಿದ್ಯಾರ್ಥಿಗಳಿಂದ ಸಂವಾದ ಕಾರ್ಯಕ್ರಮ. ರಾಮಣ್ಣ ಶೆಟ್ಟಿಯ ಶಾಲಾ ವಿದ್ಯಾರ್ಥಿ ವೈಷ್ಣವಿ ಇವರು ಕೆಎಚ್ಡಿ ಕಾಲೋನಿಯಲ್ಲಿ ದಾರಿದೀಪ ಉರಿಯುತ್ತಿಲ್ಲ ಎಂಬುದಾಗಿ ಸಭೆಯಲ್ಲಿ ತಿಳಿಸಿದರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾವುದೇ ದಾರಿದೀಪ ಉರಿಯುತ್ತಿಲ್ಲ ಎಂದಾದರೆ ಸಕ್ರಿ ದಾರಿದೀಪ ಕಂಬದಲ್ಲಿ ಹಳದಿ ಬಣ್ಣದಲ್ಲಿ ನಮೂದಿಸಿರುವ ಕಂಬದ ನಂಬರ್ ಅನ್ನು ಗ್ರಾಮ ಪಂಚಾಯತ್ಗೂ ದೂರವಾಣಿ ಮಾಡಿ ತಿಳಿಸಿದ್ದಲ್ಲಿ ತಕ್ಷಣವೇ ಕ್ರಮ ಕೈಗೊಳ್ಳುವುದಾಗಿ ಅಧ್ಯಕ್ಷರು ತಿಳಿಸಿದರು. ಅನ್ಸನ್ ರಾಮಣ್ಣ ಶೆಟ್ಟಿ ವಿದ್ಯಾರ್ಥಿ ಶಾಲೆಯ ಪಕ್ಕದ ರಸ್ತೆಯಲ್ಲಿ ಬಸ್ ತಂಗುದಾಣ ನಿರ್ಮಿಸುವಂತೆ ಕೇಳಿಕೊಂಡರು. ಸಕ್ರಿ ರಸ್ತೆಯ ಪಕ್ಕದಲ್ಲಿ ಜಾಗದ ಸಮಸ್ಯೆ ಇರುವುದಾಗಿ, ಜಾಗದ ಸಮಸ್ಯೆ ಪರಿಹಾರಗೊಂಡಲ್ಲಿ ಮುಂದಿನ ದಿನಗಳಲ್ಲಿ ಬಸ್ ನಿಲ್ದಾಣ ನಿರ್ಮಿಸುವುದಾಗಿ ಅಧ್ಯಕ್ಷರು ತಿಳಿಸಿದರು. ಪ್ರಥಮ್ ರಾಮಣ್ಣ ಶೆಟ್ಟಿ ವಿದ್ಯಾರ್ಥಿಯು ತಮ್ಮ ಶಾಲಾ ವ್ಯಾಪ್ತಿಯಲ್ಲಿ ರಸ್ತೆ ದಾಟುವಲ್ಲಿ ಜೀಬ್ರಾ ಕ್ರಾಸಿಂಗ್ ಅಳವಡಿಸುವಂತೆ ಕೇಳಿಕೊಂಡರು. ಸಕ್ರಿ ರಸ್ತೆಯು ಲೋಕೋಪಯೋಗಿ ರಸ್ತೆಯಾಗಿರುವುದರಿಂದ ಈ ಬಗ್ಗೆ ಶಾಸಕರೊಡನೆ ಮಾತನಾಡಿ ಕ್ರಮ ಕೈಗೊಳ್ಳುವುದಾಗಿ ಅಧ್ಯಕ್ಷರು ತಿಳಿಸಿದರು. ಪೃಥ್ವಿರಾಜ್ ರಾಮಣ್ಣ ಶೆಟ್ಟಿ ವಿದ್ಯಾರ್ಥಿಯು ಕಲ್ಲಾಪು ಪರಿಸರಕ್ಕೆ ತ್ಯಾಜ್ಯದ ಗಾಡಿ ಬರುವುದಿಲ್ಲ ಎಂಬುದಾಗಿ ತಿಳಿಸಿದರು. ಈ ಬಗ್ಗೆ ಹಸಿ ಕಸ ತಮ್ಮ ಮನೆಯಲ್ಲಿಯೇ ಕಾಂಪೋಸ್ಟ್ ಮಾಡಿ ವಿಲೇವಾರಿ ಮಾಡುವಂತೆ ಹಾಗೂ ಇನ್ನು ಮುಂದಕ್ಕೆ ತಿಂಗಳಿಗೆ 1 ಬಾರಿ
ಒಣ ಪ್ಲಾಸ್ಟಿಕ್ ಖರೀದಿ ಮಾಡಲು ಗ್ರಾಮ ಪಂಚಾಯತ್ ವಾಹನ ಬರುವುದಾಗಿ, ಹಸಿ ಕಸವನ್ನು ಗ್ರಾಮ ಪಂಚಾಯತ್ ಸ್ವೀಕಾರ ಮಾಡುವುದಿಲ್ಲ, ತಮ್ಮ ಮನೆಯಲ್ಲಿಯೇ ಕಾಂಪೋಸ್ಟ್ ಮುಖಾಂತರ ವಿಲೆ ಮಾಡುವಂತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತಿಳಿಸಿದರು. ಪಡಪಣಕೂರು ಶಾಲಾ ವಿದ್ಯಾರ್ಥಿ ರೇಷ್ಮಾ ಇವರು ತಮ್ಮ ಶಾಲಾ ಶೌಚಾಲಯದಲ್ಲಿ ನೀರು ಬರುವುದಿಲ್ಲ ಎಂಬುದಾಗಿ ತಿಳಿಸಿದರು. ಈ ಬಗ್ಗೆ ಗ್ರಾಮ ಪಂಚಾಯತಿಗೆ ಇದುವರೆಗೆ ಯಾವುದೇ ದೂರು ಬಂದಿರುವುದಿಲ್ಲ. ಈ ಬಗ್ಗೆ ಏನು ಕ್ರಮ ಕೈಗೊಂಡಿರುವ ಬಗ್ಗೆ ಶಾಲೆಯ ಶಿಕ್ಷಕರಲ್ಲಿ ಅಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಚಾರಿಸಿದರು. ನಂತರ ಈಗಲೇ ಈ ಬಗ್ಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವುದಾಗಿ ಅಧ್ಯಕ್ಷರು ಸಭೆಯಲ್ಲಿ ತಿಳಿಸಿದರು. ರಶ್ಮಿ ಕೆರೆಕಾಡು ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಯು ತಮ್ಮ ಶಾಲಾ ಪರಿಸರದಲ್ಲಿ ಹೈ ಮಾಸ್ಕ್ ಲೈಟ್ ಹಾಕಿರುವುದಕ್ಕೆ ಶಾಲೆಯ ಹಾಗೂ ಗ್ರಾಮಸ್ಥರ ಪರವಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ವಿನೋದ್ ಬಳ್ಳೂರ್ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಮತ್ತು ತಮ್ಮ ಶಾಲೆಯಲ್ಲಿ ಪ್ರೌಢಶಾಲೆಯನ್ನು ಹಾಗೂ ಇಂಗ್ಲಿಷ್ ಮೀಡಿಯಂ ಮಾಡುವಂತೆ ಕೇಳಿಕೊಂಡರು. ಈ ಬಗ್ಗೆ ಜಿಲ್ಲಾ ಪಂಚಾಯತ್ಗೆ ಪತ್ರ ಬರೆಯುವುದಾಗಿ ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ರಿತೇಶ್ ಹಿಂದೂಸ್ತಾನಿ ಶಾಲಾ ವಿದ್ಯಾರ್ಥಿ ಇವರು ತಮ್ಮ ಶಾಲೆಯ ಹತ್ತಿರ ಇರುವ ಅಪಾಯಕಾರಿ ಮರವನ್ನು ಕಡಿದು ತೆಗೆಯುವಂತೆ ಅಧ್ಯಕ್ಷರಲ್ಲಿ ಕೇಳಿಕೊಂಡರು. ಸದ್ರಿ ಮರದ ಬಗ್ಗೆ ಈಗಾಗಲೇ ಅರಣ್ಯ ಇಲಾಖೆಗೆ ಪತ್ರ ಬರೆಯಲಾಗಿದೆ. ಅವರು ಈ ಮರದ ಗೆಲ್ಲು ಕಡಿಯಲು ಅನುಮತಿ ನೀಡಿದ್ದಲ್ಲಿ ಗೆಲ್ಲುಗಳನ್ನು ಕಡಿದು ತೆಗೆಯುವುದಾಗಿ ಅಧ್ಯಕ್ಷರು ಸಭೆಯಲ್ಲಿ ತಿಳಿಸಿದರು. ಮೋದಕ್ ಅನುದಾನಿತ ಶಾಲೆ ಸುಬ್ರಹ್ಮಣ್ಯ ಇವರು ತಮ್ಮ ಶಾಲೆಯ ಆಟದ ಮೈದಾನದಲ್ಲಿರುವ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರ ಮಾಡುವಂತೆ ಕೇಳಿಕೊಂಡರು. ಸದ್ರಿ ಶಾಲೆಯ ಪರಿಸರವು ಖಾಸಗಿ ಜಾಗವಾಗಿದ್ದು ಈ ಬಗ್ಗೆ ಬೇರೆ ಜಾಗದ ವ್ಯವಸ್ಥೆಯಾದಲ್ಲಿ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರ ಮಾಡುವರೆ ಮೆಸ್ಕಾಂ ಇಲಾಖೆಗೆ ಪತ್ರ ಬರೆಯುವುದಾಗಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ವೈಭವ್ ಪಿವಿ ರಾಮಣ್ಣ ಶೆಟ್ಟಿ ವಿದ್ಯಾರ್ಥಿ ಶಾಲಾ ಪರಿಸರದಲ್ಲಿ ವಾಹನಗಳು ಹಾರ್ನ್ ಹಾಕದಂತೆ ಬೋರ್ಡ್ ಹಾಕುವಂತೆ ತಿಳಿಸಿದರು. ಈ ಬಗ್ಗೆ ಶಾಲೆ ಪರಿಸರದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಾಗಿ ಓಡಾಡುವುದರಿಂದ ವಾಹನ ಚಾಲಕರು ಹಾರ್ನ್ ಹಾಕುವುದಾಗಿ, ಈ ಬಗ್ಗೆ ವ್ಯವಸ್ಥೆ ಇದ್ದಲ್ಲಿ ಮಾಡುವುದಾಗಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಶರವಣ್ ಹಿಂದೂಸ್ತಾನಿ ಶಾಲೆಯ ವಿದ್ಯಾರ್ಥಿ ತಮ್ಮ ಶಾಲೆಗೆ ಆವರಣ ಗೋಡೆ ಮಳೆ ಕೊಯ್ಲು ಕಾಮಗಾರಿ ಮಾಡಿರುವುದಾಗಿ ಅಭಿನಂದನೆಯನ್ನು ಸಲ್ಲಿಸಿದರು. ಸದ್ರಿ ಗ್ರಾಮದ ಶಾಲೆಯ ಪರಿಸರದ ಜನರು ಎನ್ಆರ್ಇಜಿಯಲ್ಲಿ ಬೇಡಿಕೆ ನೀಡಿ ಕೆಲಸ ಮಾಡಿರುವುದರಿಂದ ಸದ್ರಿ ಕಾಮಗಾರಿ ಮಾಡಲು ನಮ್ಮಿಂದ ಸಾಧ್ಯವಾಯಿತು. ಈ ಬಗ್ಗೆ ಗ್ರಾಮಸ್ಥರಿಗೆ ಅಭಿನಂದನೆಯನ್ನು ಅಧ್ಯಕ್ಷರು ಸಭೆಯಲ್ಲಿ ತಿಳಿಸಿದರು. ಶ್ರೇಯ ಪಡಪಣೂರು ಶಾಲೆಯ ವಿದ್ಯಾರ್ಥಿ ಇವರು ತಮ್ಮ ಶಾಲಾ ಪರಿಸರದಲ್ಲಿ ಪಕ್ಕದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ತಿಂಡಿ ತಿನಿಸುಗಳನ್ನು ಕಸಗಳನ್ನು ನಮ್ಮ ಶಾಲಾ ಪರಿಸರಕ್ಕೆ ಹಾಕುವುದಾಗಿ ತಿಳಿಸಿದರು. ಈ ಬಗ್ಗೆ ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಗೆ ಪತ್ರ ಬರೆದು ತಿಳಿಸುವುದಾಗಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ತೇಜಸ್ ರಾಮಣ್ಣ ಶೆಟ್ಟಿ ಶಾಲಾ ವಿದ್ಯಾರ್ಥಿ ಹಳೆಯ ಕಡೆ ಆದರ್ಶ ನಗರದಲ್ಲಿ ಕಸದ ರಾಶಿ ಹಾಕಿರುವುದಾಗಿ ಹಾಗೂ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದಿರುವುದಾಗಿ ಸಭೆಯಲ್ಲಿ ತಿಳಿಸಿದರು. ಈ ಬಗ್ಗೆ ಸದ್ರಿ ಗ್ರಾಮವು ಹಳೆಯ ಗ್ರಾಮ ಪಂಚಾಯತ್ಗೆ ಸಂಬಂಧಪಡುವುದಾಗಿ ತಾಲೂಕು ಪಂಚಾಯತ್ ಸದಸ್ಯರಾದ ಜೀವನ್ ಪ್ರಕಾಶ್ ಇವರು ವಿದ್ಯಾರ್ಥಿಯ ಪೋಷಕರು ಅಣೆಗಿರಿ ಗ್ರಾಮ ಪಂಚಾಯತ್ಗೆ ಬರವಣಿಗೆಯ ಮುಖಾಂತರ ದೂರು ಅರ್ಜಿ ನೀಡುವಂತೆ ತಿಳಿಸಿದರು. ಈ ಬಗ್ಗೆ ಸಂಬಂಧಪಟ್ಟ ಪಂಚಾಯತ್ಗೆ ಪತ್ರ ಬರೆಯುವುದಾಗಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಈ ಬಗ್ಗೆ ತಮ್ಮ ಮನೆಯಲ್ಲಿಯೇ ಸಾಫ್ಟ್ ಪಿಟ್ ನಿರ್ಮಿಸುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಪ್ರತೀಕ್ಷಾ ಅನುದಾನಿತ ಶಾಲಾ ವಿದ್ಯಾರ್ಥಿಯು ತಮ್ಮ ಶಾಲಾ ಆವರಣದಲ್ಲಿ ಆದಿತ್ಯವಾರ ಯಾರೋ ಕಿಡಿಗೇಡಿಗಳು ಸಿಗರೇಟ್ ಹಾಗೂ ಮದ್ಯದ ಬಾಟಲಿಗಳನ್ನು ಎಲ್ಲೆಂದರಲ್ಲಿ ಎಸೆದು ಹೋಗುವುದಾಗಿ ತಿಳಿಸಿದರು. ಈ ಬಗ್ಗೆ ಸದ್ರಿ ಪರಿಸರದಲ್ಲಿ ಪೊಲೀಸರನ್ನು ಗಸ್ತು ತಿರುಗುವಂತೆ ಇಲಾಖೆಗೆ ಪತ್ರ ಬರೆಯುವುದಾಗಿ ಸರ್ವಾನುಮತದಿಂದ ಕೈಗೊಳ್ಳಲಾಯಿತು. ಪ್ರತಾಪ್ ರಾಮಣ್ಣ ಶೆಟ್ಟಿ ವಿದ್ಯಾರ್ಥಿಯು ಎಸ್ಕೋಡಿಯಿಂದ ಕಲ್ಲಾಗು ಪಡಪಣಂಗೂರಿಗೆ ಬರುವ ಡಾಮರು ರಸ್ತೆ ಕಿರಿದಾಗಿರುವುದಾಗಿ ಈ ರಸ್ತೆಯನ್ನು ಅಗಲೀಕರಣಗೊಳಿಸುವಂತೆ ತಿಳಿಸಿದರು. ಸದ್ರಿ ರಸ್ತೆಯ ಅಕ್ಕಪಕ್ಕದ ಜಾಗವು ಖಾಸಗಿ ಜಾಗವಾಗಿದ್ದು ಖಾಸಗಿ ಜಾಗದ ಮಾಲೀಕರು ಗ್ರಾಮ ಪಂಚಾಯತ್ ದಾನಪತ್ರ ನೀಡಿದ್ದಲ್ಲಿ ರಸ್ತೆಯನ್ನು ಅಗಲೀಕರಣಗೊಳಿಸಲು ಸಾಧ್ಯ ಎಂಬುದಾಗಿ ಅಧ್ಯಕ್ಷರು ಸಭೆಯಲ್ಲಿ ತಿಳಿಸಿದರು. ಪಡಪಣೂರು ಶಾಲೆಯ ವಿದ್ಯಾರ್ಥಿ ರೇಷ್ಮಾ ಇವರು ಹೊಯ್ಗೆಗುಟ್ಟೆ ದೇವಸ್ಥಾನದ ಬಳಿ ರಸ್ತೆಯಲ್ಲಿ ಹುಲ್ಲು ಗಿಡ ಗಂಟಿಗಳನ್ನು ಕೀಳುವಂತೆ ಹಾಗೂ ರಸ್ತೆಗೆ ದಾರಿದೀಪ ಅಳವಡಿಸುವಂತೆ ಕೇಳಿಕೊಂಡರು. ಹುಲ್ಲು ಗಿಡಗಂಟಿಗಳನ್ನು ವಾರ್ಡಿನ ಸದಸ್ಯರು ಹಾಗೂ ಸ್ವಸಹಾಯ ಸಂಘ ಸಂಸ್ಥೆಯ ಸದಸ್ಯರುಗಳನ್ನು ಸೇರಿಕೊಂಡು ಶ್ರಮದಾನದ ಮೂಲಕ ಮಾಡುವುದಾಗಿ ಅಧ್ಯಕ್ಷರು ತಿಳಿಸಿದರು. ರಸ್ತೆಗೆ ದಾರಿದೀಪವನ್ನು ಈಗಾಗಲೇ ಕ್ರಿಯೋಜನೆಯಲ್ಲಿ ಅಳವಡಿಸಲಾಗಿದ್ದು ಕಾಮಗಾರಿಯನ್ನು ಶೀಘ್ರವಾಗಿ ಮಾಡುವುದಾಗಿ ಅಧ್ಯಕ್ಷರು ತಿಳಿಸಿದರು. ವಿಷಯ ಜಿಲ್ಲಾ ಪಂಚಾಯತ್ ಸದಸ್ಯರಿಂದ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ವಿನೋದ್ ಬಳ್ಳೂರ್ ಇವರು ಮಕ್ಕಳ ಹಕ್ಕು, ಗ್ರಾಮಸಭೆಯ ಬಗ್ಗೆ ಮಕ್ಕಳಿಗೆ ಮುಕ್ತವಾಗಿ ಚರ್ಚಿಸುವ ಅವಕಾಶ, ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ತಿಳಿಯುವ ಅವಕಾಶ, ಮುಂದಿನ ದಿನಗಳಲ್ಲಿ ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವ ಬಗ್ಗೆ ಹಾಗೂ ಅನುದಾನಿತ ಸುಬ್ರಹ್ಮಣ್ಯ ಶಾಲೆಯ ಟ್ರಾನ್ಸ್ಫಾರ್ಮರ್ ಶಿಫ್ಟ್ ಮಾಡುವರೆ ಶಾಲೆಯ ಸಂಚಾಲಕರ ಅನುಮತಿ ಬೇಕಾಗಿರುವುದರಿಂದ ಈ ಬಗ್ಗೆ ಮೆಸ್ಕಾಂ ಇಲಾಖೆಯವರಲ್ಲಿ ಈಗಾಗಲೇ ಮಾತನಾಡುವುದಾಗಿ ತಿಳಿಸಿದರು.
ಶಾಲೆಯಲ್ಲಿ ನೀರಿನ ಸಮಸ್ಯೆ ಉಂಟಾದಲ್ಲಿ ತಕ್ಷಣವೇ ಗ್ರಾಮ ಪಂಚಾಯಿತಿಗೆ ತಿಳಿಸುವಂತೆ ಹಳೆಯಂಗಡಿ ಗ್ರಾಮ ಪಂಚಾಯತ್ ಚರಂಡಿ ಹಾಗೂ ಕಸದ ಬಗ್ಗೆ ಗ್ರಾಮ ಪಂಚಾಯತಿಗೆ ತಿಳಿಸುವುದಾಗಿ, ಕೆರೆಕಾಡು ಶಾಲೆಯನ್ನು ಪ್ರೌಢಶಾಲೆ ಹಾಗೂ ಇಂಗ್ಲಿಷ್ ಮೀಡಿಯಂ ಮಾಡುವ ಬಗ್ಗೆ ಗ್ರಾಮ ಪಂಚಾಯತ್ ನಿರ್ಣಯ ಮಾಡಿ ಜಿಲ್ಲಾ ಪಂಚಾಯತ್ಗೆ ಪತ್ರ ಬರೆಯುವಂತೆ ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಮಾತನಾಡಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಸ್ವಚ್ಛತೆಯ ಬಗ್ಗೆ ವಿದ್ಯಾರ್ಥಿಗಳಿಂದ ತಮಗೂ ಕೆಲವೊಂದು ಕರ್ತವ್ಯವಿದೆ. ಯಾವುದೇ ಪ್ಲಾಸ್ಟಿಕ್ ಹಾಗೂ ತಿಂಡ ತಿನಿಸುಗಳ ಪೊಟ್ಟಣವನ್ನು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಡದೆ ಆಯಾಯ ಸೂಕ್ತ ಸ್ಥಳದಲ್ಲಿ ಹಾಕುವಂತೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದರು. ನಾವು ಮುಂದಿನ ಪೀಳಿಗೆಗೆ ಸ್ವಚ್ಛ ಸುಂದರ ಭೂಮಿಯನ್ನು ನೀಡಬೇಕು, ನೀರನ್ನು ಮಿತವಾಗಿ ಬಳಸುವಂತೆ ಪೋಷಕರಿಗೆ ತಿಳಿಸುವಂತೆ ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿದರು. ವಿಷಯ 9 ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಮಾತು. ಮಕ್ಕಳನ್ನು ಹಿಡಿದ ದೂರಿಗೆ ಸೂಕ್ತ ರೀತಿಯಲ್ಲಿ ಕ್ರಮವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಿರ್ವಹಿಸುವುದಾಗಿ ವಿದ್ಯಾರ್ಥಿಗಳಿಗೆ ಭರವಸೆಯನ್ನು ನೀಡಿದರು. ಒಳ್ಳೆಯ ಪರಿಸರ, ನೀರು, ಗಾಳಿ ಸಿಗಬೇಕಾದರೆ ನಾವೆಲ್ಲರೂ ಸ್ವಚ್ಛತೆಗೆ ಕೈಜೋಡಿಸಬೇಕು. ಈ ರೀತಿ ಮಾಡಿದ್ದಲ್ಲಿ ನಮ್ಮ ಗ್ರಾಮ, ಊರು, ದೇಶ ಅಭಿವೃದ್ಧಿ ಹೊಂದಬಹುದು ಎಂದು ಹೇಳಿ ಎಲ್ಲಾ ವಿದ್ಯಾರ್ಥಿಗಳು ಸಲ್ಲಿಸಿದರು. ವಿಷಯ 10 ಸಭಾಧ್ಯಕ್ಷರಿಂದ ಮಾತು. ಸುಬ್ರಹ್ಮಣ್ಯ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಯತ್ವಿಕ್ ಎನ್ ಶೆಟ್ಟಿ ಇವರು ಗ್ರಾಮ ಸಭೆಗಳು ಗ್ರಾಮದ ಅಭಿವೃದ್ಧಿಯ ದಿಕ್ಸೂಚಿ ಇದ್ದಂತೆ ಈ ಗ್ರಾಮ ಪಂಚಾಯತ್ ಉತ್ತಮ ಕಾರ್ಯನಿರ್ವಹಿಸುವುದಾಗಿ ಶಿಕ್ಷಕರಿಂದ ತಿಳಿದಿರುವುದಾಗಿ, ನಾನು ಬೇರೆ ಗ್ರಾಮದ ಪ್ರಜೆಯಾದರೂ ಈ ಶಾಲೆಯಿಂದ ಎಲ್ಲಾ ಸವಲತ್ತುಗಳು ಸಿಗುತ್ತದೆ ಎಂಬುದಾಗಿ ಅಧ್ಯಕ್ಷೀಯ ಭಾಷಣದ ಮೂಲಕ ಗ್ರಾಮ ಪಂಚಾಯತ್ಗೆ ಅಭಿನಂದನೆ ಸಲ್ಲಿಸಿದರು. ನಂತರ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಕಾರ್ಯಕ್ರಮ ನಡೆಯಲಾಯಿತು. ಕೆರೆಕಾಡು ಶಾಲಾ ವಿದ್ಯಾರ್ಥಿ ರಶ್ಮಿ ಇವರು ಕಾರ್ಯಕ್ರಮ ನಿರೂಪಿಸಿದರು. ರಾಮಣ್ಣ ಶೆಟ್ಟಿ ಶಾಲಾ ವಿದ್ಯಾರ್ಥಿ ವೈಷ್ಣವಿ ಸ್ವಾಗತಿಸಿದರು. ಹಿಂದೂಸ್ತಾನಿ ಶಾಲಾ ವಿದ್ಯಾರ್ಥಿಗಳು ನಾಡಗೀತೆ ಹೇಳಿದರು. ಪಡಪಣಮೂರು ಶಾಲಾ ವಿದ್ಯಾರ್ಥಿ ಕುಮಾರಿ ಶ್ರಾವ್ಯ ಇವರು ಧನ್ಯವಾದ ಸಲ್ಲಿಸಿದರು. ರಾಷ್ಟ್ರ ಗೀತೆಯೊಂದಿಗೆ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು. ಧನ್ಯವಾದಗಳು. ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳು ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಸರಿಯಾಗಿ ತಿಳಿದುಕೊಂಡಾಗ ಮಾತ್ರ ಗ್ರಾಮ ಸಭೆಗಳು ಸಾರ್ಥಕವಾಗುತ್ತದೆ. ಈಗ ತಮ್ಮೆಲ್ಲರಿಗೂ ಕಾನೂನಿನ ಮಾಹಿತಿಯನ್ನು ನೀಡಲಿದ್ದಾರೆ ಇಂದಿನ ಸಂಪನ್ಮೂಲ ವ್ಯಕ್ತಿಯಾದಂತಹ ಸಂತೋಷ್ ಪೀಟರ್ ಡಿಸೋಜರ್ ಅವರು. ವೇದಿಕೆಯಲ್ಲಿ ಉಪಸ್ಥಿತಿರುವ ಪಂಚಾಯತ್ನ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, PDO ಮೇಡಮ್, ಇವತ್ತಿನ ಮಕ್ಕಳ ಈ ಗ್ರಾಮ ಸಭೆಯ ಅಧ್ಯಕ್ಷರು ಹಾಗೂ ಸೆಕ್ರೆಟರಿ ಹಾಗೂ ಈ ಸೇರಿದಂಥ ಎಲ್ಲ ಮಕ್ಕಳು, ಇದು ಭಾಷಣ ಮಾಡಲಿಕ್ಕೆ ನಾನು ಇವತ್ತು ಇಲ್ಲಿ ಬಂದದಲ್ಲ, ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಂದದ್ದು. ಇದೊಂದು ಗ್ರಾಮ ಸಭೆ. ಸೊ ಇದು ಕ್ಲಾಸ್ ರೂಮ್ ಅಲ್ಲ, ಅಥವಾ ಯಾವುದೇ ಸೆಮಿನಾರ್ ಅಲ್ಲ, ಅಥವಾ ಯಾವುದೇ ನಿಮಗೆ ಹೇಳಲಿಕ್ಕೆ ಬಂದ, ನಿಮ್ಮ ಹತ್ರ ಕೇಳಲಿಕ್ಕೆ ಬಂದದ್ದು, ನಿಮ್ಗೆ ಏನು ತಿಳಿದಿದೆ ಅಂತೇಳಿ. ಸೊ ಕಾನೂನು ಬಗ್ಗೆ ಮಾತಾಡುವಾಗ ಇಲ್ಲಿ ದೊಡ್ಡವರಿದ್ದಾರೆ, ಆದರೆ ನಾನು ಇವತ್ತು ನಾನು ಬಂದದ್ದು ದೊಡ್ಡವರ ಹತ್ರ ಮಾತಾಡಲಿಕ್ಕೆ ಅಲ್ಲ. ಸೊ ನಿಮ್ಮ ಹತ್ರ ಮಾತಾಡಬೇಕು. ಭಾರತದಲ್ಲಿ 1890 1890 ಅಂದರೆ ನಮ್ಮ ಏಜ್ ಅಲ್ಲ, ಅದು ಸಾಧಾರಣ 200 ವರ್ಷ 250 ವರ್ಷ ಬ್ರಿಟಿಷ್ ಟೈಮಿಂದ ಹೇಳ್ಬೋದು. ಆ ಟೈಮಿಂದ ಕೂಡ ಮಕ್ಕಳ ಬಗ್ಗೆ ಕಾನೂನು ಮಾಡಿದ್ದಾರೆ. ಗಾರ್ಡಿಯನ್ಸ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ 1890 ಅಂದರೆ 1890. ನಾವಿವತ್ತು 2021 ಇದೆ, ಸರಿಯಾ? ಸೊ ಆ ದಿವಸದಿಂದ ಇವತ್ತಿನವರೆಗೆ 2021 ವರೆಗೂ ಕೂಡ ಸಾಕಷ್ಟು ಕಾನೂನು ಮಕ್ಕಳ ಬಗ್ಗೆ ಯಾಕೆ ಮಕ್ಕಳ ಬಗ್ಗೆ ಕಾನೂನು ಮಾಡಬೇಕು ಹೇಳ್ಬೋದು. ನಾನು ನಿಮ್ಮ ಜೊತೆ ಮಾತಾಡ್ತೇನೆ, ಯಾಕೆಂದರೆ ನಿಮ್ಮ ಹತ್ರ ಬರಲಿಲ್ಲದೆ ನೀವು ಸಲ ಯಾಕೆ ಮಾಡಬೇಕು ಮಕ್ಕಳ ಬಗ್ಗೆ ಯೂಸ್ ಮಾಡ್ಬೋದು, ಎದುರು ಬರ್ಬೋದಲ್ಲ ನಾನು ನಿಮ್ಮ ಯಾಕೆ ಮಾಡ್ಬೋದು ಸರ್? ಯಾಕೆಂದರೆ ಯಂಗ್ಸ್ಟರ್ಸ್ ಆರ್ ದ ಫ್ಯೂಚರ್ ಆಫ್ ದ ಕಂಟ್ರಿ. ಸರಿ ಸರ್, ಅವರು ಹೇಳ್ತಾರೆ ಯಂಗ್ಸ್ಟರ್ಸ್ ಆರ್ ದ ಫ್ಯೂಚರ್. ಫ್ಯೂಚರ್ ಅಂದರೆ ಎಂಥದ್ದು? ಮಕ್ಕಳ ಮುಂದಿನ ಭವಿಷ್ಯ. ನಾನು ಸಹ ಒಂದು ಟೈಮಲ್ಲಿ ಚಿಕ್ಕ ಮಗುವಾಗಿದ್ದೆ, ಶಾಲೆಗೆ ಹೋಗಿದ್ದೇನೆ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೇನೆ, ಆಯಿತು. ಯಂಗ್ಸ್ಟರ್ ದ ಫ್ಯೂಚರ್. ಬೇರೆ ಐಡಿಯಾ ಏನದು? ಹೆಣ್ಮಕ್ಕಳು, ಹುಡುಗಿಯರನ್ನು ಹೇಳ್ಬೋದು. ಯಾಕೆ ಕಾನೂನು ಯಾಕೆ ಬೇಕಮ್ಮ ಹೇಳ್ಬೋದಾ? ಹೇಳಿ, ಯಾರು ಹೇಳ್ಬೋದು? ಕಾನೂನು ಯಾಕೆ ಬೇಕು? ಹುಡುಗಿಯರು ಏನಾದ್ರು ಆನ್ಸರ್ ಕೊಡ್ಬೋದಾ? ಯಾಕೆಂದ್ರೆ ಏನಾದ್ರು ಆನ್ಸರ್ ಉಂಟಾ ಯಾಕೆ ಬೇಕು ಕಾನೂನು ಅಂತೇಳಿ? ಮಕ್ಕಳಿಗೆ ಕಾನೂನು ಯಾಕೆ ಬೇಕು, ಯಾಕೆ ಮಾಡಬೇಕು?
ಅವ್ರು ಹೇಳ್ತಾರೆ ಹೆಂಗೆ ಸರ್, ಹೌದು ಸರಿ ನಾನೇ ಹೇಳ್ತೇನೆ. ಯಾಕೆ ಮಕ್ಕಳಿಗೆ ಯಾಕೆ ಕಾನೂನು ಮಾಡ್ತಾರೆ ಅಂದರೆ, ಮಕ್ಕಳಿಗೋಸ್ಕರ ಯಾಕೆ ಕಾನೂನು ಮಾಡಬೇಕಂದ್ರೆ ಅವ್ರು ತುಂಬ ಚಿಕ್ಕವರಲ್ಲ, ಅವರಿಗೆ ಮಾತಾಡೋ ಶಕ್ತಿ ಇರುವುದಿಲ್ಲ, ಅಥವಾ ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವ್ರಿಗೆ ಗೊತ್ತಿರುವುದಿಲ್ಲ, ಅಥವಾ ಬರ ಇರುವುದಿಲ್ಲ. ಅಂದರೆ ನೀವೀಗ ಮಕ್ಕಳು ಶಾಲೆಗೆ ಹೋಗ್ತೀರಿ, ಒಂದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಬರೀಬೇಕಲ್ಲ, ಅಥವಾ ಹೇಳಬೇಕು. ಎಲ್ಲಿ ಹೋಗುದಂತ ಗೊತ್ತುಂಟ ನಿಮಗೆ? ಆಯ್ತು, ಇವತ್ತು ಒಂದು ಆಕ್ಸಿಡೆಂಟ್ ಆಯ್ತು, ಇಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತದೆ, ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು? ಯಾವ ಕ್ಲಾಸ್? 8th 9th ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಗೊತ್ತುಂಟ, ಇದು ಗೊತ್ತುಂಟ, ಎಲ್ಲರಿಗೆ ಗೊತ್ತುಂಟು. ಏನಾದರೂ ಸಮಸ್ಯೆ ಆದ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಸರಿಯಾ? ನಿಮ್ಮಲ್ಲಿ ಎಷ್ಟು ಜನ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ ಇವತ್ತಿನ ತನಕ ಕಂಪ್ಲೇಂಟ್ ಕೊಡ್ಲಿಕ್ಕೆ? ಓದೋದುಂಟಾ? ಯಾವುದಕ್ಕೆ ಆದರೂ ಹೋಗ್ಲಿಲ್ಲ. ಆಯ್ತು, ಬೇರೆ ಎಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತೀರಿ? ಪೊಲೀಸ್ ಸ್ಟೇಷನ್ ಬೇಡ. ನಿಮ್ಮ ಶಾಲೆಯಲ್ಲಿ ಏನೋ ಗಲಾಟೆ ಇದೆ, ಎಲ್ಲಿ ಹೋಗ್ತೀರಿ ಕಂಪ್ಲೇಂಟ್ ಕೊಡ್ಲಿಕ್ಕೆ? ಟೀಚರ್ ಹತ್ರ. ಫಸ್ಟ್ ಸಿಗೋದು ಟೀಚರ್ ಅಲ್ಲ, ನಂತರ ಎಲ್ಲಿ ಹೋಗ್ತೀರಿ? ಟೀಚರ್ ಕೇಳುವುದಿಲ್ಲ ನಿಮ್ಮ ಮಾತು, ಸುಮ್ಮನೆ ಕೂತ್ಕೊಂಡು ಹೇಳ್ತಾರೆ. ನೆಕ್ಸ್ಟ್ ಎಲ್ಲಿ ಹೋಗ್ತೀರಿ? ಜೋರು ಮಾತಾಡಬೇಕು. ಪ್ರಿನ್ಸಿಪಲ್. ಎಸ್, ನಾನು ಮೈಕಲ್ಲಿ ಮಾತು. ನೀವು ನಿಮ್ಮ ಸ್ವರ ಗಟ್ಟಿ ಇದೆ. ಶಾಲೆಯಲ್ಲಿ ಬೊಬ್ಬೆ ಹಾಕುದಿಲ್ವಾ? ನೀವು ಗಲಾಟೆ ಮಾಡುದಿಲ್ವಾ? ಮಾತಾಡುದಿಲ್ವಾ? ಹಾಗೆ ಇವತ್ತು ಮಾತಾಡ್ಬೇಕು. ಟೀಚರ್ ಹತ್ರ ಹೋಗ್ತೀರಿ, ಕೇಳಿದ್ರು. ಪ್ರಿನ್ಸಿಪಲ್ ಹತ್ರ ಹೋಗ್ತೀರಿ, ಹೆಡ್ ಮಾಸ್ಟರ್ ಹತ್ರ ಹೋಗ್ತೀರಿ. ಸರಿಯಾ? ಅಲ್ಲಿ ಸಹ ಸಾಲ್ವ್ ಆಗ್ತಿಲ್ಲ ಪ್ರಾಬ್ಲಮ್. ಎಲ್ಲಿ ಹೋಗ್ತೀರಿ? ನೆಕ್ಸ್ಟ್ ಎಲ್ಲಿ ಹೋಗ್ತೀರಿ? ಹಾ, ಜೋರು ಮಾತಾಡಬೇಕು. ಎಲ್ಲಿ? ಪಂಚಾಯತಿಗೆ ಹೋಗ್ತೀರಾ? ಪಂಚಾಯತಿಗೆ ಬರ್ಲಿಕ್ಕಿಲ್ಲ. ನೀವು ಮನೆಗೆ ಹೋಗ್ತೀವಿ, ಹೇಳ್ತೀರಲ್ಲ, ತಂದೆ ಹತ್ರ ಹೇಳ್ತೀರಿ, ತಾಯಿ ಹತ್ರ ಹೇಳ್ತೀರಿ. ಸೊ ಈ ಮೆಕ್ಯಾನಿಸಮ್ ಅಂದರೆ ಏನೋ ಸಮಸ್ಯೆ ಆದ ಕೂಡಲೇ ಟೀಚರ್, ನಂತರ ಹೆಡ್ ಮಾಸ್ಟರ್, ನಂತರ ಮನೆ. ಸೊ ಇದು ಕಾನೂನಿನ ಚೌಕಟ್ಟಲ್ಲಿ ಇದೇ ಇರುವಂಥದ್ದು. ಇವತ್ತೊಂದು 2-3 ದಿವಸ ಮುಂಚೆ ಒಂದು ಇನ್ಸಿಡೆಂಟ್. ತುಂಬ 5 ವರ್ಷದ ಮಗುವನ್ನು ಮರ್ಡರ್ ಮಾಡ್ತಾರೆ. ಕೇಳ್ತಿದ್ದೆ, ಪೇಪರಲ್ಲಿ ಓದ್ತೀರಿ, ಟಿವಿಯಲ್ಲಿ ನೋಡ್ತೀರಿ, ಕೊಲೆ ಆಗ್ತದೆ, ಬೇರೆ ಲೈಂಗಿಕ ದೌರ್ಜನ್ಯಗಳು ಆಗ್ತದೆ. 5 ವರ್ಷದ ಮಗುವನ್ನು ಕೊಂಡು ಹೋಗಿ ಮರ್ಡರ್ ಮಾಡಿ ಬಿಸಾಡ್ತಾರೆ, ಗೊತ್ತೇ ಆಗುದಿಲ್ಲ. ಆದರೆ ಮೊನ್ನೆ ಒಂದು ವಾರದ ಮುಂಚೆ ಅವರಿಗೆ ಶಿಕ್ಷೆ ಆಗ್ತದೆ ಕೋರ್ಟಿಂದ. ಹೇಗೆ ಕೊಂಡು ಹೋಗ್ತೇನೆ? ನಿಮಗೆ ನಾನು ಒಂದು ಚಾಕ್ಲೇಟ್ ಕೊಟ್ಟರೆ ನನ್ನ ಜೊತೆ ಬರ್ತೀರಾ? ನೀವು ಬರ್ತೀರಲ್ಲ? ಎಷ್ಟು ಜನ ಬರ್ತೀರಾ? ಆಯ್ತು, ಒಂದು ಚಾಕ್ಲೇಟ್ ಕೊಡ್ತೇನೆ ಅಂತೀನಿ, ಎಷ್ಟು ಜನ ಬರ್ತೀರಿ ನನ್ನ ಜೊತೆ? ಬರೋದಿಲ್ಲಲ್ಲ. ನೀವು ಬರ್ತೀರಾ? ಯಾರು ಕೈ ಮೇಲೆ ಹಾಕಿದ್ರು ಅಲ್ಲಿ? ಅವರು ಮಿಸ್ ಆಗಿ ಕೈ ಹೋಗಿ. ಇವತ್ತು ನೀವು ಚಾಕ್ಲೇಟ್ ಕೊಟ್ಟರೆ ಬರೋದಿಲ್ಲ. ಆದರೆ ತುಂಬ ಆ ಕಡೆ ಹೋದ್ರೆ ಉತ್ತರ ಕರ್ನಾಟಕ, ಅಲ್ಲಿ ತುಂಬ ಕಡು ಬಡತನ. ನಮ್ಮಲ್ಲಿ ಅಷ್ಟು ಬಡವರು ಇಲ್ಲ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸ್ವಲ್ಪ ಉತ್ತಮ ಮಟ್ಟದಲ್ಲಿದ್ದೇವೆ. ಒಂದು ಚಾಕ್ಲೇಟ್ಗೋಸ್ಕರ ಕರ್ಕೊಂಡು ಹೋಗ್ತಾನೆ ಅವ, ಚಾಕ್ಲೇಟ್ ಕೊಂಡು ಹೋಗಿ ಮತ್ತೆ ಲೈಂಗಿಕ ದೌರ್ಜನ್ಯ ನಡೀತದೆ, ಮರ್ಡರ್ ಮಾಡ್ತಾನೆ, ಬಾಡಿಯನ್ನು ಬಿಸಾಡಿ ಬರ್ತಾನೆ. ಓಕೆ, ಇವತ್ತು ನಾನು ಕಾನೂನು ಬಗ್ಗೆ ನಿಮಗೆ ಜಾಸ್ತಿ ಕಾನೂನು ಮಾತಾಡಿದ್ರೆ ಅರ್ಥ ಆಗುದಿಲ್ಲ. ಸೊ ನಿಮಗೆ ನಾವು ಕೆಲವು ಟಿಪ್ಸ್ ಹೇಳ್ಬೋದು ಇವತ್ತು. ಈಗ ಲೈಂಗಿಕ ದೌರ್ಜನ್ಯ ಅಥವಾ ಮರ್ಡರ್ ಅಥವಾ ಕಿಡ್ನಾಪ್ ಅಂತ ಗೊತ್ತುಂಟಾ? ಅಪಹರಣ ಮಾಡಿ ಕೊಂಡೋಗ್ತಾರೆ. ಇಡೀ ಭಾರತದಲ್ಲಿ ಒಂದು ವರ್ಷದಲ್ಲಿ ಸಾಧಾರಣ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಒಂದು ಅಂಕಿಅಂಶ ಹೇಳ್ಬೋದು ನಾವು, 1 ಲಕ್ಷ ಮಕ್ಕಳು ಕಾಣೆ ಆಗ್ತಾರೆ. ಎಷ್ಟು? 1 ಲಕ್ಷ ಅಂದರೆ ಒಂದು ದಿವಸಕ್ಕೆ ಎಷ್ಟು ಮಕ್ಕಳು ಕಾಣೆ ಆಗ್ತಾರೆ? 365 ಡಿವೈಡೆಡ್ ಬೈ 365 ಮಾಡಿ ನೋಡಿ, 1 ಲಕ್ಷ ಮಕ್ಕಳು ಕಾಣೆ ಆಗ್ತಾರೆ. ಪೊಲೀಸ್ನವರು ತುಂಬ ಪ್ರಯತ್ನ ಪಟ್ಟು ಹಿಡಿತಾರೆ, ಅಂದರೆ ವಾಪಸ್ ಕರ್ಕೊಂಡು ಬರ್ತಾರೆ. ಆದರೆ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಒಳ್ಳೆ ಅಂಶ ಉಂಟು. ದಿವಸಕ್ಕೆ ಒಬ್ಬ ಕಾಣೆ ಆಗ್ತಾರೆ ದಕ್ಷಿಣ ಕನ್ನಡದಲ್ಲಿ. ಮಕ್ಕಳು ಮಾತ್ರ ಅಲ್ಲ, ಎಲ್ಲರನ್ನು ಸೇರಿಸಿ, ಎಲ್ಡರ್ಸು, ಲೇಡೀಸ್ ಅಥವಾ ಹುಡುಗಿಯರು, ಮಕ್ಕಳು, ವೃದ್ಧರು, ದಿವಸಕ್ಕೆ 1 ಜನ ಕಾಣೆ ಆಗ್ತಾರೆ. ಅಂದರೆ ಒಂದು ವರ್ಷಕ್ಕೆ 365 ಜನ ಕಾಣೆ ಆಗಿ ಹೋಗ್ತಾರೆ. ಟ್ರೇಸ್ ಔಟ್ ಮಾಡ್ತಾರೆ ಪೊಲೀಸ್ನವರು, ಅಷ್ಟೇ ಜನ ಟ್ರೇಸ್ ಮಾಡ್ತಾರೆ. 70% ಇದರಲ್ಲಿ ಲೇಡೀಸ್, ಅಂದರೆ 70% ಹುಡುಗಿಯರು, 30% ಹುಡುಗರು. ಸೊ ನಿಮ್ಗೆ ಖುಷಿ ಆಗ್ಬೇಕಂತಿಲ್ಲ, ನೀವು ಸೇರ್ತೀರಾ ಅಷ್ಟರಲ್ಲಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆಯ್ತು, ಹೇಗೆ ತಡಿಬಹುದು? ಈಗ ಕ್ವಶನ್ ಇರುವುದು ಕಾನೂನು ಇದೆ ಸರಿ, ಆದರೆ ಕಾನೂನು ಎಲ್ಲಿ ಅಪ್ಲೈ ಆಗ್ತದೆ? ಹೇಗೆ ಕಾನೂನು ನಮ್ಗೆ ಯೂಸ್ ಆಗ್ತದೆ? ನಾಳೆ ಒಂದು ಸಮಸ್ಯೆ ಆದ ನಂತರ ಮಾತ್ರ ಕಾನೂನಲ್ಲಿ ಬರುವಂಥದ್ದು. ಈಗ ನನ್ನನ್ನು ನಾಳೆ ಯಾರು ಕಿಡ್ನಾಪ್ ಮಾಡ್ತಾರೆ, ನನ್ನನ್ನು ಮರ್ಡರ್ ಮಾಡ್ತೇನೆ ಆಗ್ಬಾರ್ದು, ಮಾಡ್ತಂತ ಎಣಿಸ್ಬಾರ್ದು. ಪೊಲೀಸ್ನವ್ರು ಎಂಟ್ರಿ ಆಗ್ತಾರೆ, ಸಿಸ್ಟಮ್ ಪೋಸ್ಟ್ ಮಾರ್ಟಮ್, ಯಾರು ಮರ್ಡರ್ ಮಾಡಿ ಶಿಕ್ಷೆ, ನ್ಯಾಯಾಲಯ, ಕೋರ್ಟ್, ವಾದ, ಅದೆಲ್ಲ ಬೇರೆ ವಿಷಯ. ಆದರೆ ಒಂದು ವಿಷಯ ಸಮಸ್ಯೆ ಆದಾಗ ಹಾಗೆ ಹೇಗೆ ನೋಡುವಂಥದ್ದು? ನಿಮ್ಮಲ್ಲಿ ಸ್ವಲ್ಪ ಐಡಿಯಾಸ್ ಇರ್ಬೋದಲ್ಲ. ಕೆಲವರಿಗೆ ಕಲಿಸ್ತಾರಲ್ಲ, ಲೇಡೀಸಿಗೆ ಕಲಿಸ್ತಾರೆ, ಹುಡುಗಿಯರಿಗೆ ಜಾಸ್ತಿ ಕಲಿಸ್ತಾ ಇದ್ದಾರೆ. ಯಾಕೆ? ಸೆಲ್ಫ್ ಡಿಫೆನ್ಸ್, ಯಾರಾದ್ರೂ ಬಂದಾಗಲೂ ಹೊಡಿಬೇಕು. ಆದರೆ ಅಷ್ಟು ಚಿಕ್ಕ ಏಜಲ್ಲಿ ನಮಗೆ ಹೊಡೆಯುವಂಥ ಒಂದು ಶಕ್ತಿ ಇರುವುದಿಲ್ಲ. ನಾವು ಕಲಿಸ್ಬೋದು. ಸೊ ಕಾನೂನು ಪ್ರಕಾರ ಈಗ ಏನೆಲ್ಲ ಮಾಡ್ಬೋದು ನೀವು ಆ್ಯಸ್ ಮಕ್ಕಳಾಗಿ?
ಇಲ್ಲಿ ಎಷ್ಟು ಜನ ಹಿರಿಯರಿದೆ ಅವರನ್ನು ನಾನು ಬಿಟ್ಟು ನಿಮ್ಮ ಹತ್ರ ಮಾತಾಡ್ತಿದ್ದೇನೆ. ನೀವು ಏನು ಮಾಡ್ಬೋದು? ಇವರು ಜಾಹ್ನವಿ ಅಂತ ನನ್ನ ಮಗಳು. ಸೊ ನಿಮ್ಮ ಜೊತೆ ಇವತ್ತು ಬಂದಿದ್ದಾರೆ. ಇಲ್ಲಿ ನೋಡ್ಬೋದು, ಸ್ಮಾರ್ಟ್ ವೇಸ್ ಟು ಕೀಪ್ ಯುವರ್ ಸೆಲ್ಫ್ ಸೇಫ್. ಇಂಗ್ಲೀಷ್ ಬರ್ತದಾ? ಓದಲಿಕ್ಕೆ ಬರ್ತದ? ಇಂಗ್ಲೀಷ್ ಹೇಳ್ಬೇಕು, ಮಾತಾಡಬೇಕು. ಕನ್ನಡದಲ್ಲಿ ಹೇಳ್ತೇನೆ, ತೊಂದರೆ ಇಲ್ಲ. ಸ್ಮಾರ್ಟ್ ವೇಸ್ ಟು ಕೀಪ್ ಯುವರ್ ಸೆಲ್ಫ್ ಸೇಫ್. ಕಾಣಲಿಲ್ಲ ಅಂದ್ರೆ ಸ್ವಲ್ಪ ಎದುರು ಬರ್ಬೋದು. ನಿಮಗೆ ಕಾಣಲಿಲ್ಲ ಅಂದ್ರೆ ಇಲ್ಲಿ ಬನ್ನಿ, ನಿಂತ್ಕೊಳ್ಬೋದು ಬೇಕಿದ್ರೆ, ಯಾರಿಗೆ ಕಾಣುದಿಲ್ಲ. ಏನೆಲ್ಲ ಮಾಡ್ಬೋದು ನಾವು? ಫಸ್ಟ್ ಆಫ್ ಆಲ್, ನಿಮ್ಮ ಶರೀರ ಅಲ್ಲ, ಅದನ್ನು ಯಾರಿಗೂ ಮುಟ್ಲಿಕ್ಕೆ ಬಿಡಬಾರ್ದು. ಯುವರ್ ಬಾಡಿ ಇಸ್ ಯುವರ್. ಮತ್ತೆ ಒಂದು ಇವರನ್ನು ಹೇಗೂ ಮುಟ್ಲಿಕ್ಕೆ ಬಿಡಬಾರ್ದು. ಸರಿ? ಎಲ್ಲಿ ಸಹ ಈಗ ನಾನು ಸ್ಟ್ರೇಂಜರ್ ಅಲ್ಲ, ನಿಮ್ಮ ಪರಿಚಯ ಇಲ್ಲ, ನನಗೆ ನಾನು ಪರಿಚಯ ಇಲ್ಲ, ಎಲ್ಲರೂ ಅದು ನೆನಪಿಡಬೇಕು. ನಿಮ್ಮನ್ನು ಮುಟ್ಲಿಕ್ಕೆ ಯಾರಿಗೂ ಬಿಡಬಾರ್ದು. ಸರಿಯಾ? ಎಲ್ಲಿ ಕೂಡ ಕಿವಿ ಇರಲಿ, ಬಾಯಿ ಇರಲಿ, ನಿಮ್ಮ ಆಯ್ತು, ಎಲ್ಲೆಲ್ಲಿ ಮುಟ್ಟಿದ್ರೆ ಡೇಂಜರ್ ಅಂತ ಹೇಳ್ಬೋದಾ? ನಿಮಗೆ ಗೊತ್ತಿದೆ, ನಿಮಗೆ ಹೇಳ್ತಾರೆ ಶಾಲೆಯಲ್ಲಿ, ಎಲ್ಲೆಲ್ಲಿ ಮುಟ್ಟಿದ್ರೆ ಡೇಂಜರ್ ಅಂತ ಹೇಳಿ. ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ಒಳಗಳು, ನಿಮ್ಮ ಶಾರ್ಟ್ಸ್ ಇರಲಿ, ನಿಮ್ಮ ಬ್ರೇಸರ್ಸ್ ಇರಲಿ, ಅಲ್ಲಿ ಯಾರಾದ್ರೂ ಮುಟ್ಲಿಕ್ಕೆ ಬಿಡಬಾರ್ದು. ಮತ್ತೆ ಬಾಯಿ, ನಿಮ್ಮ ಫೇಸ್, ನಿಮ್ಮ ಲಿಪ್ಸ್ ಮುಟ್ಲಿಕ್ಕೆ ಬಿಡಬಾರ್ದು. ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತಾ? ಹಾಗೆ ಮುಟ್ಲಿಕ್ಕೆ ಯಾರಾದ್ರೂ ಬಂದ್ರೆ ಏನ್ ಮಾಡ್ಬೋದು? ಸೊ ನೆನಪಿಡ್ಬೇಕು, ಒಂದು ನೆನಪಿಡ್ಬೇಕು, ಪರ್ಟಿಕ್ಯುಲರ್ ಹುಡುಗಿಯರು ಒಬ್ಬರೇ ಎಲ್ಲೂ ಕೂಡ ಹೋಗ್ಲಿಕ್ಕೆ ಹೋಗ್ಬಾರ್ದು. ಡೆಫಿನೆಟ್ಲಿ ಒಂದು ನೀವು ಶಾಲೆ ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ಲಿಕ್ಕೆ ಹೋಗ್ಬಾರ್ದು. ಯಾರಾದ್ರೂ ಜೊತೆಯಲ್ಲಿ ಇರಬೇಕು, ದೊಡ್ಡವರಿಂದ ಒಳ್ಳೆಯವರು, ಅಥವಾ ಗುಂಪಾಗಿ ನೀವು ಹೋಗ್ಬೇಕಾಗ್ತದೆ. ಸೆಕೆಂಡ್, ಶಾಲೆ ಬಿಟ್ಟನ್ನು ತಡವಾಗಿ ಹೋಗ್ತೇನೆ ಮನೆಗೆ. ಕೆಲವರಿಗೆ ಈಗ ಮೊಬೈಲ್ ಸಮಸ್ಯೆ ಇಲ್ಲ, ನಾನು ಫೋನ್ ಮಾಡ್ತೇನೆ, ಆದರೆ ಅದನ್ನು ನಂಬಿ ಕೂತ್ಕೊಳ್ಬೇಡಿ. ಮೊಬೈಲನ್ನು ನಂಬಿ ನಾವು ಸೇಫ್ ಅಲ್ಲ, ನೆನಪಿಡಬೇಕು. ಆ್ಯಪ್ಸ್ ಇದೆ, ಎಲ್ಲ ಇದೆ. ಈಗ ನಿಮಗೆ ವಾಟ್ಸಪ್ನಲ್ಲಿ ಇರ್ತೀವಿ, ಗೊತ್ತುಂಟು. ಬಟ್ ಇಂಥ ಸಮಸ್ಯೆ ಬಂದಾಗ 70-75% ನಿಮಗೆ ಗುರ್ತದವರೇ ಹೀಗೆ ಮಾಡುವಂಥದ್ದು, ನೆನಪಿಡಬೇಕು. ಓಕೆ? ನಿಮಗೆ ಗುರ್ತ ಇದ್ದವರೇ ನಿಮ್ಮನ್ನು ಬಲಿಪಶು ಮಾಡ್ತಾರೆ. ನನ್ನ ನೇಬರ್, ನನ್ನ ಮನೆ ಹತ್ತಿರದವರು, ನನ್ನ ಅಂಕಲ್, ನನ್ನ ಆಂಟಿ, ಮನೆ ಹತ್ತಿರದವರು, ಅವರೇ ಹೀಗೆ ಮಾಡೋದು ಜಾಸ್ತಿ. ಇನ್ನೂ ಕೂಡ ತುಂಬ ಎಂತ ಹೇಳ್ತಾರೆ, ಅಲಾರಾಮಿಂಗ್ ಅಂದರೆ ತುಂಬ ಡೇಂಜರ್ ಸಿಚುವೇಶನ್ ಮನೆಯವರೇ ಮಾಡುವಂಥದ್ದು ಕೂಡ ಇದೆ. ಕೆಲವು ಕೇಸಲ್ಲಿ ತಂದೆ, ಚಿಕ್ಕಪ್ಪ ಅಥವಾ ಕಸಿನ್ಸ್ ಅವರು ಕೂಡ ನಿಮ್ಮ ಲೈಂಗಿಕವಾಗಿ ದೌರ್ಜನ್ಯ ಮಾಡಲಿಕ್ಕೆ ಚಾನ್ಸ್ ಇದೆ. ಆಗ ನಿಮಗೆ ಮಾತಾಡಲಿಕ್ಕೆ ಆಗುದಿಲ್ಲಲ್ಲ, ರಿವಾಲ್ಟ್ ಮಾಡಲಿಕ್ಕೆ ಆಗುದಿಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ಆದರೆ ನೀವು ಧೈರ್ಯ ಮಾಡಿ ಹೇಳಬೇಕು. ಯಾರಂತ ಹೇಳ್ತೀರಿ? ಈಗ ನಿಮಗೆ ಇಲ್ಲಿ ನಾವು ಮುಂದುವರಿಸುವ, ನಿಮಗೆ ಯಾರಾದ್ರು ಗಿಫ್ಟ್ ಕೊಡ್ತಾರೆ, ಒಂದು ಚಾಕ್ಲೇಟ್ ಕೊಡ್ತಾರೆ ಅಂತ ಎಣಿಸು. ಈಗ ಯಾರು ನನಗೆ ಇದು ಕೊಟ್ಟರು ಅಂತ ಹೇಳಿ, ಆಗ ಮನೆಯವರಿಗೆ ಅರ್ಥ ಆಗ್ತದೆ. ಆಯ್ತು, ನಿಮಗೆ ಮನೆಯವರ ನನಗೆ ಹೆದರಿಕೆ. ನಿಮ್ಮ ಕ್ಲಾಸಲ್ಲಿ ಟೀಚರ್ಸ್ ಇರ್ತಾರೆ, ಅಂಗನವಾಡಿಯಲ್ಲಿ ಕಾರ್ಯಕರ್ತರಿರ್ತಾರೆ, ಆಶಾ ಕಾರ್ಯಕರ್ತರಿರ್ತಾರೆ, ಇಲ್ಲಿ ಪಂಚಾಯತಿಯಲ್ಲಿ ಮೆಂಬರ್ಸ್ ಇರ್ತಾರೆ, ನಿಮ್ಮ ಮೆಂಬರ್ಸ್ಗಳು ಇರ್ತಾರೆ. ಅಲ್ಲಿ ಹೋಗಿ ಹೇಳ್ಬೇಕು, ಹಿಂದೆ ಅಂತವ್ರು ಬಂದಿದ್ರು, ಹೀಗೆ ಮಾಡಿದ್ದಾರೆ. ಆಗ ಏನಾಗ್ತದೆ, ಕೇವಲ ನೀವು ಮಾತ್ರ ಸೇಫ್ ಆಗ್ತಿಲ್ಲ, ಅಂಥವ್ರು ಮುಂದೆ ಕೂಡ ಅಂತ ಒಂದು ಇದು ಮಾಡಿ ಹೆದರ್ತಾರೆ. ಅವರ ಪರಿಚಯ ಇದ್ರೆ ಅವರ ಪರಿಚಯ ಹೆಸರನ್ನು ಕೂಡ ಹೇಳಬೇಕಾಗ್ತದೆ. ಯಾಕಂದ್ರೆ ಮುಂದೆ ಅವರು ಹಾಗೆ ಮಾಡ್ಬೋದು. ಸರಿಯಾ? ಕೆಲವರು ಹೇಳ್ತಾರೆ, ನಾನು ಮತ್ತು ನಿನ್ನ ಫ್ರೆಂಡ್, ನನ್ನ ಒಂದು ಸೀಕ್ರೆಟ್ ನಿಮಗೆ ಹೇಳ್ತೇನೆ, ನಿನ್ನ ಸೀಕ್ರೆಟ್ ನನಗೆ ಬೇರೆ ಯಾರ ಹತ್ರ ಮಾತಾಡಬಾರ್ದು. ಆಗ ಸಹ ನೆನಪಿಡ್ಬೇಕು, ಯಾರು ಆಗಂತುಕ ಸ್ಟ್ರೇಂಜರ್ ಅಥವಾ ಯಾರು ಮನೆ ಹತ್ತಿರ ಅವನ ಹತ್ರ ಎಂತ ಸೀಕ್ರೆಟ್ ಮಾತಾಡಬೇಕು. ಅಥವಾ ನೀವು ಒಂದು ಕ್ಲಾಸಲ್ಲಿ ಫೇಲ್ ಆಗ್ತೀರಿ ಎಕ್ಸಾಂಪಲ್, ಅಥವಾ ಮಾರ್ಕ್ಸ್ ಕಡಿಮೆ ಬಂತು, ಅದನ್ನು ಕೂಡ ಮನೆಗೆ ಹೇಳಬೇಡಿ. ಯಾಕೆ ಗೊತ್ತಾ? ನನಗೆ ಗೊತ್ತಾಗ್ತದೆ ನಿಮಗೆ ಮಾರ್ಕ್ಸ್ ಕಡಿಮೆ ಬಂದಿದೆ, ನಿಮ್ಮ ಹತ್ರ ಮನೆಗೆ ಹೇಳುದಿಲ್ಲ, ಸೀಕ್ರೆಟ್ ನಮ್ಮ ಜೊತೆ ಮಾತಾಡೋದು. ನಿಮ್ಮನ್ನು ಮಿಸ್ಯೂಸ್ ಮಾಡ್ತಾರೆ. ಮಿಸ್ಯೂಸ್ ಅಂದ್ರೆ ಎಂಥದ್ದು? ನಿಮ್ಮನ್ನು ಕೊಂಡೋಗಿ ನೋಡಿ, ನೆನಪಿಡಬೇಕು, ಮಂಗಳೂರು ಪರ್ಟಿಕ್ಯುಲರ್ ದಕ್ಷಿಣ ಕನ್ನಡ ತುಂಬ ಡೇಂಜರ್. ವಿದಿನ್ 12 ಗಂಟೆ 12 ಅವರ್ಸ್ ಒಳಗೆ ಒಂದು ಕಿಡ್ನಾಪ್ ಆದ ಮಗು ಇಲ್ಲಿ ತನಕ ತಲುಪಬಹುದು. 12 ಗಂಟೆ ಒಳಗೆ ಫಾರಿನ್ ತನಕ ತಲುಪಬಹುದು. ಯಾಕೆ? ಇಲ್ಲಿ ಫ್ಲೈಟ್ ಇದೆ, ಅಫ್ಕೋರ್ಸ್ ಪಾಸ್ಪೋರ್ಟ್ ಅದೆಲ್ಲ ಬಿಡಿ, ಇಲ್ಲಿ ಬಂದರ್ ಇದೆ, ಓಕೆ, ಶಿಪ್ ಇದೆ, ಪೋರ್ಟ್ ಇದೆ, ರೈಲ್ ಇದೆ. ಸೊ 12 ಅವರ್ಸ್ ಅಲ್ಲಿ 12 ಗಂಟೆಯಲ್ಲಿ ಇಲ್ಲಿ ಯಾರನ್ನು ಬೋಗಿಯೊಳಗೆ ಹಾಕಿ ಬಿಟ್ರೆ ನೆಕ್ಸ್ಟ್ ಹೇಳುವಾಗ ಎಲ್ಲಿ ಇರ್ತೀರಿ? ಇಲ್ಲಿ UP ಅಲ್ಲಿ ಇರ್ತೀರಿ, ಬಿಹಾರಲ್ಲಿ ಇರ್ತೀರಿ, ವಿಶಾಖಪಟ್ಟಣಂ ಇರ್ತೀರಿ, ಒರಿಸ್ಸಾ ಅಲ್ಲಿ ಇರ್ತೀರಿ. ಸೊ 12 ಅವರ್ಸ್ ಜರ್ನಿ ಇಸ್ ನಾಟ್ ವೆರಿ ಮಚ್. ಅಂದ್ರೆ ದೊಡ್ಡ ಜರ್ನಿ ಅಲ್ಲ. ಇಲ್ಲಿಂದ ಬಾಂಬೆ ಹೋಗ್ಲಿಕ್ಕೆ 12 ಗಂಟೆ ಸಾಕು. ಸೊ ಇಲ್ಲಿ ಬಾಂಬೆ ಹೋಗ್ಬೋದು, ಈ ಕಡೆ ಒರಿಸ್ಸಾ ತನಕ, ಈ ಕಡೆ ವೆಸ್ಟ್ ಬೆಂಗಾಲ್ ಹೋಗ್ಬೋದು, ಈ ಕಡೆ ಕೊಯಂಬತ್ತೂರು, ಈ ಕಡೆ ಕೆಳಗೆ ಶ್ರೀಲಂಕಾ ಸಹ ತಲುಪಬಹುದು ನಾವು. ಸೊ ನೆನಪಿಡ್ಬೇಕು, ಮಕ್ಕಳು ಒಬ್ಬರಾಗಿ ಇಲ್ಲಿ ಸಹ ಹೋಗ್ಬಾರ್ದು. ಆಗಂತವರು ಬಂದರೆ ಡೆಫಿನೆಟ್ಲಿ ಅವರ ಜೊತೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಏನಾದ ಕೂಡಲೇ, ಒಂದು ಚಿಕ್ಕ ವಿಷಯ ಆದ ಕೂಡಲೇ ಮನೆಯಲ್ಲಿ ತಿಳಿಸ್ಬೇಕು, ಶಾಲೆಯಲ್ಲಿ ತಿಳಿಸ್ಬೇಕು. ಅರ್ಥ ಇದೆ? ಇಷ್ಟ ಅರ್ಥ ಆಯ್ತಾ? ಮಾಡ್ಬೋದು ಇದನ್ನು. ಏನಾದರೂ ಸಮಸ್ಯೆ ಅಂತ ಮಾಡಲಿಕ್ಕೆ ನೀವು ಪೊಲೀಸ್ ಸ್ಟೇಷನ್ ಹೋಗ್ಬೇಕಂತ ಇಲ್ಲ,
ನಿಮ್ಗೆ ದೊಡ್ಡ ಕಂಪ್ಲೇಂಟ್ ಬರ್ಕೊಂಡು ಹೇಳಬೇಕು. ಎಂತ ಚಿಕ್ಕ ವಿಷಯ ಅಂತ ಕೂಡ ಹೇಳಬೇಕು. ಆಯಿತು, ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಎಕ್ಸಾಂಪಲ್ ನಿಮ್ಮನ್ನು ಡಾಕ್ಟರ್ ಟೆಸ್ಟ್ ಮಾಡ್ತಾರೆ, ಸರಿ? ಆಗ ನಿಮ್ಮ ಜೊತೆ ಯಾರಾದರೂ ಇರ್ತಾರಲ್ಲ, ಸರಿ? ನಿಮ್ಮ ತಂದೆ ತಾಯಿ ಅಕ್ಕ ತಂಗಿ ಯಾರಾದ್ರೂ ನಿಮ್ಮ ಜೊತೆ ಇರ್ತಾರೆ. ಸೊ ಅದು ಕಾನೂನು ಪ್ರಕಾರ ಒಬ್ಬರನ್ನು ಟೆಸ್ಟ್ ಮಾಡುವಾಗ ಡಾಕ್ಟರ್ಸ್ಗಳು ಯಾರನ್ನಲ್ಲಿ ಇಡಬೇಕಾಗ್ತದೆ. ಯಾಕೆ? ನಾಳೆ ನೀವು ಏನಾದರೂ ಅಪವಾದ ಆಗ್ತೀರಿ, ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು. ಸೊ ಯಾವಾಗಲೂ ನಿಮ್ಮ ಬಾಡಿ ಟೆಸ್ಟ್ ಮಾಡಿ ಯಾರಿಗೆಲ್ಲ ಬಿಡ್ಬೋದು ನೀವು? ಒಂದು ತಂದೆ ತಾಯಿ ತಂಗಿ ಅಣ್ಣ ತಮ್ಮ, ನಿಮ್ಮ ಫ್ಯಾಮಿಲಿ, ಕ್ಲೋಸ್ ಫ್ಯಾಮಿಲಿ. ಶಾಲೆಯಲ್ಲಿ ಏನಾದ ಕೂಡಲೇ ನಿಮ್ಮ ಟೀಚರ್ ಇರ್ತಾರೆ, ಹೆಡ್ ಮಾಸ್ಟರ್ ಇರ್ತಾರೆ, ಡಾಕ್ಟರ್ ನರ್ಸ್ ಅವರನ್ನು ಬಿಡ್ಬೋದು. ಇವನ್ ಡಾಕ್ಟರ್ ನರ್ಸ್ ನಿಮ್ಮ ಟೆಸ್ಟ್ ಮಾಡುವಾಗ ನಿಮ್ಮ ಜೊತೆ ಯಾರಾದರೂ ಹಿರಿಯವರು ಇರ್ಬೇಕಂತ ಕಾನೂನು ಹೇಳ್ತಾರೆ. ಕೆಲವು ಸಲ ಒಬ್ಬರೇ ಹೋಗ್ತೀರಿ, ಬಟ್ ಅಲ್ಲಿ ಕೂಡ ಏನೋ ಸಮಸ್ಯೆ ಆದರೆ, ನನ್ನ ಫ್ಯಾಮಿಲಿಯಲ್ಲಿ ಹಾಕಿದ್ದು ಒಬ್ಬರು ಡಾಕ್ಟರ್ ಸಮಸ್ಯೆ ಮಾಡಿದರು, ಹೇಳಲಿಕ್ಕೆ ಪ್ರಾಬ್ಲಮ್ ಅಲ್ಲ. ಮನೇಲಿ ಹೇಗೆ ನಂಬ್ತೀರಾ? ನಿಮ್ಮ ನಂಬುದಿಲ್ಲ, ಇವಾಗ ಸುಮ್ಮನೆ ಏನೋ ಸುಳ್ಳು ಹೇಳ್ತೀರಾ. ಆದರೆ ಸರ್ ನೀವು ಆಯ್ತು, ನಿಮ್ಮ ತಾಯಿ ನಂಬಲಿಲ್ಲ, ತಂದೆ ನಂಬಲಿಲ್ಲ, ನೆಕ್ಸ್ಟ್ ಯಾರು ಅಂತ ಹೇಳ್ಬೋದು? ಟೀಚರ್ ಇದ್ದಾರೆ, ಮೆಂಬರ್ಸ್ ಇರ್ತಾರೆ, ಪಂಚಾಯತ್ನವರು, ಆಶೆ ಯಾರಾದ್ರೂ ಹೇಳ್ತಾ ಇರಬೇಕು. ಯಾಕಂದ್ರೆ ಯಾರಾದ್ರೂ ಒಬ್ರು ಅದನ್ನು ಹಿಡಿತಾರೆ, ಇಂಥವ್ರು ಕಂಪ್ಲೇಂಟ್ ಕೂಡ ನೋಡುವ, ಸರಿಯಾ? ಸೊ ನೆನಪಿಡಿ, ಒಂದು ಏನೋ ಚಿಕ್ಕ ಸಮಸ್ಯೆ ಆದರೂ ಕೂಡ ಅದನ್ನು ಸುಮ್ಮನೆ ಕೂತ್ಕೊಳ್ಬಾರ್ದು, ಅದನ್ನು ಹೇಳಬೇಕು. ಓಕೆ, ಇಲ್ಲಿ ಕೆಳಗೆ ಹೋಗುವ. ಸೊ ಪ್ರೈವೇಟ್ ಪಾರ್ಟ್ ಹೇಳಿದ ಆಯ್ತು, ಗೊತ್ತಾಯ್ತಲ್ಲ? ಪ್ರೈವೇಟ್ ನಿಮ್ಮ ಲಿಪ್ಸ್ ಆಗಲಿ, ನಿಮ್ಮ ಕಿವಿ, ನಿಮ್ಮ ನೆಕ್, ನಿಮ್ಮ ಚೆಸ್ಟ್, ನಿಮ್ಮ ಹೊಟ್ಟೆ, ನಿಮ್ಮ ಕಾಲುಗಳು, ನಿಮ್ಮ ಎಲ್ಲ ಪಾರ್ಟ್ಸ್ ಅನ್ನು ಯಾರೂ ಕೂಡ ಹಾಗೆ ಮುಟ್ಟಲಿಕ್ಕೆ ಬಿಡ್ಲಿಕ್ಕಿಲ್ಲ, ಸರಿಯಾ? ಬಿಟ್ಟ ಕೂಡಲೇ ಏನಾಗ್ತದೆ, ನೆಕ್ಸ್ಟ್ ಅವರಿಗೆ ಧೈರ್ಯ ಬರ್ತದೆ, ಇವ ಏನು ಮಾಡುದಿಲ್ಲ, ಇವಳು ಏನು ಮಾಡುದಿಲ್ಲ, ಏನಾದರೂ ಮಾಡಲಿಕ್ಕೆ ನನಗೆ ಧೈರ್ಯ ಬರ್ತದೆ. ಅದನ್ನು ಫಸ್ಟ್ ಅಟೆಂಪ್ಟ್ ಅಲ್ಲಿ ನೋ ಅಂತ ಹೇಳುವಂಥದ್ದು ಕಲಿಬೇಕು. ಇಲ್ಲ, ಇದು ನಾನು ಬಿಡೋದಿಲ್ಲ, ತಾಯಿ ಹತ್ರ ಹೇಳ್ತೇನೆ. ಓಕೆ, ಏನ್ ಮಾಡ್ಬೋದು? ಜೋರು ಬೊಬ್ಬೆ ಹೊಡಿಬಹುದಾ ನಿಮ್ಗೆ? ಎಷ್ಟು ಬೊಬ್ಬೆ ಹಿಡಿಲಿಕ್ಕೆ ಆಗ್ತದೆ? ಬೊಬ್ಬೆ ಹೊಡಿತೀರಿ ಈಗ ಒಮ್ಮೆ? ಹಾಗೆ ಜೈ ಹಿಂದ್ ಹೇಳ್ಬಹುದಾ? ಜೈ ಹಿಂದ್ ಹೇಳ್ಬಹುದಾ? ಹೇಳಿ ಒಮ್ಮೆ ಜೋರು. ಹೇಳುದಿಲ್ಲ. ಯಾಕೆ? ಒಂದೇ ಮಾತ್ರ ಹೇಳಲಿಕ್ಕೆ ಆಗುದಿಲ್ವಾ? ಶಬ್ದ ಇಲ್ವಾ? ಓಕೆ, ಒಂದೇ ಮಾತ್ರ ಹೇಳಿದಂತೆ ಯಾಕೆ? ಒಂದೇ ಮಾತ್ರ ಇವರಿಗೆ ಶಬ್ದ ಇಲ್ಲ. ಬೊಬ್ಬೆ ಹೊಡ್ಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ, ನೀವು ಏನೋ ಆದ ಕೂಡಲೇ ಜೋರು ಬೊಬ್ಬೆ ಹಿಡಿಬೇಕು. ಯಾಕೆ? ಬೊಬ್ಬೆ ಹೊಡೆದ ಕೂಡ ನಂಗೆ ಹೆದರಿಕೆ ಆಗ್ತದೆ, ನಾನು ಒಂದು ಸ್ಟೆಪ್ ಹಿಂದೆ ಹೋಗ್ತಾನೆ. ಮಾಡಿದರೆ ಇದನ್ನು ಮಾಡಿರ್ಬೋದು. ಮಕ್ಕಳು ಈಗ ಹೊಡಿಲಿಕ್ಕೆ ಇಲ್ಲ, ಟೀಚರ್ಸ್ ಅವರೆಲ್ಲ. ಮುಂಚೆ ಟೀಚರ್ಸ್ ಹೊಡೆಯುವಾಗ ಕೆಲವು ಜೋರು ಬೊಬ್ಬೆ ಹಿಡಿಯುವುದು, ಯಾಕೆಂದ್ರೆ ಟೀಚರಿಗೆ ಹೆದರಿಕೆ ಆಗ್ಬೇಕಂತ. ಸೊ ಈಗ ಕೆಲವು ಕರ್ನಾಟಕ ಗೊತ್ತಿಲ್ಲ ನನಗೆ, ಬೇರೆ ರಾಜ್ಯಗಳಿಗೆ, ಕೆಲವು ರಾಜ್ಯಗಳಿಗೆ ಕಾರ್ಪೊರಲ್ ಪನಿಷ್ಮೆಂಟ್ ಅಂದ್ರೆ ಮಕ್ಕಳಿಗೆ ಹೊಡಿಲಿಕ್ಕೆ ಇಲ್ಲ ಅಂತ ಕಾನೂನನ್ನು ತಂದಿದ್ದಾರೆ. ಸೊ ಫಿಸಿಕಲ್ ಎಬ್ಯೂಸ್ ಅಂದ್ರೆ ಮಕ್ಕಳಿಗೆ ಮುಂಚೆ ನಾವೆಲ್ಲಿರುವಾಗ ನಮಗೆ ಕೆಪ್ಪೆಗೆ 4 ಬೀಳ್ತಿತ್ತು, ಕೋಲಲ್ಲಿ ಬೀಳ್ತಿತ್ತು, ಅಡಿಕೂಲಲ್ಲಿ ಬೀಳ್ತಿತ್ತು, ಬಿಸಿಲು ಕೋಡಲ್ಲಿ ಹೊಡಿತಿದ್ರು, ಅದೆಲ್ಲ ನಮಗೆ ಅದು ಟೀಚರ್ ಅಂತೇಳಿ ಮತ್ತೆ ಹೆದರಿಗೆ. ಈಗ ಅದೆಲ್ಲ ಮಾಡ್ಲಿಕ್ಕೆ ಇಲ್ಲ ಅಂತ ಕಾನೂನು ಹೇಳ್ತೇವೆ. ಸೊ ಈಗ ಸ್ವಲ್ಪ ಜೋರಾಗಿದೆ ನೀವಲ್ಲ, ಯಾರು ಹೇಳಿದ್ರು ಕೇಳುವುದಿಲ್ಲ, ಅದು ಬೇರೆ ವಿಷಯ. ಸೊ ಯಾರಾದ್ರೂ ವಿನಾಕಾರಣ ನಿಮ್ಮನ್ನು ಬಂದು ತಬ್ಬಿಕೊಳ್ತಾರಾ? ತಾಯಿ ತಬ್ಬಿಕೊಳ್ತಾರೆ, ತಂದೆ ಕಡಿಮೆ, ತಂಗಿ ತಮ್ಮ ಕಸಿನ್ಸ್, ಬೇರೆ ಯಾರಾದ್ರೂ ಮಾಡುವಾಗ ಸ್ವಲ್ಪ ಜಾಗ್ರತೆ ಆಗ್ಬೇಕಲ್ಲ, ಯಾಕೆ ಹೀಗೆ ಮಾಡ್ತಿದ್ದಾರೆ? ಸೊ ನಿಮಗೆ ಒಂದು ಕ್ವಶನ್ ಮಾರ್ಕ್ ಬರಬೇಕು. ಸೊ ಇಷ್ಟೆಲ್ಲ ನೀವು ಚಿಕ್ಕ ಪುಟ್ಟ ವಿಷಯ ನೆನಪಿಡಬೇಕಾಗ್ತದೆ. ಇದು ನಾನು ಪೋಸ್ಟರ್ ದೊಡ್ಡ ಇದರದೊಂದು ಜೆರಾಕ್ಸ್ ಮಾಡಿ ತಂದು ನಿಮಗೆ ಕೊಡ್ತೇನೆ, ನೀವು ನೋಡ್ಬೋದು. ಚಿಕ್ಕ ವಿಷಯ, ಇಂಗ್ಲಿಷ್ ಓದಲಿಕ್ಕೆ ಬರ್ತದಲ್ಲ? ಓಕೆ, ಥ್ಯಾಂಕ್ ಯು. ಯಾಕೆ ಮಾಡ್ಬೇಕಂದ್ರೆ ನಾವು ಆ ಸಮಸ್ಯೆ ಬಾರದು. ಆಯ್ತು, ನಿಮ್ಮ ಮನೆ ಹತ್ರ ಯಾರು ನಿಮಗೆ ಚಾಕ್ಲೇಟ್, ದಿನಾಲು ಚಾಕ್ಲೇಟ್ ಕೊಡ್ತಾರೆ ಅಂತ ಎನಿಸುವ, ಏನ್ ಮಾಡ್ತೀರಿ? ತಗೊಳ್ತೀರಾ? ತಗೊಳ್ಳುವಾಗ ಸ್ವಲ್ಪ ಜಾಗ್ರತೆ. ಆಯ್ತು, ತಗೊಳ್ಳಿ, ಸಮಸ್ಯೆ ಇಲ್ಲ. ಈ ತಗೊಳ್ಳುವಂತ ವಿಚಾರವನ್ನು ಮನೇಲಿ ಹೇಳ್ಬೇಕು, ಇಂಥವ್ರು ನಮಗೆ ಚಾಕ್ಲೇಟ್ ಕೊಡ್ತಿದ್ದಾರೆ. ನಾನೊಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಆಸ್ ಅ ಪ್ರೊಫೆಷನಲ್ ಅಡ್ವೊಕೇಟ್, ಬಟ್ ಒಂದು ಸಂಘಟನೆ ಲಿಂಕ್ ಡಿ ಅಡಿಕ್ಷನ್ ಸೆಂಟರ್ ಅಂತ, ಅಲ್ಲಿ ನಮಗೆ ದಿನ ಒಂದು ಕುಡಿದು ಡ್ರಗ್ಸ್ ತೆಗೆದು, ನಿಮ್ಗೆ ಡ್ರಗ್ಸ್ ಕೊಡುದಿಲ್ಲ ಈಗ ಈ ಏಜ್ ಅಲ್ಲಿ. ನಿಮ್ಗೆ ಏನ್ ಮಾಡ್ತಾರೆ, ನಿಮ್ಮ ಬ್ಯಾಗಲ್ಲಿ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ, ಏನಾದ್ರು ಇಷ್ಟ ತನಕ ನಿಮ್ಗೆ ಇದನ್ನು ಅಲ್ಲಿ ತನಕ ಕೊಂಡೋಗಿ ಕೊಡುವ ಮಾರ, ನಿಮ್ಗೆ ಒಂದು 5 ರೂಪಾಯಿ ಕೊಡ್ತೇನೆ, 10 ರೂಪಾಯಿ ಕೊಡ್ತೇನೆ, ಜಾಸ್ತಿ ಕೊಡುದು, ಒಂದು ಚಾಕ್ಲೇಟ್ ಕೊಡ್ತೇನೆ. ಮಾಡಿದ್ದಾರೆ ಯಾರಾದ್ರೂ ಅಂತವ್ರಿಗೆ ಬಂದ್ರೆ ನೆನಪಿಡ್ಬೇಕು, ಅದರಲ್ಲಿ ಏನಾದ್ರು ತಪ್ಪು ವಿಷಯ ಇರ್ತದೆ, ಏನೋ ಡ್ರಗ್ಸ್ ಇರ್ಬೋದು. ಕೇಳಿದ್ದೀರಾ? ಡ್ರಗ್ಸ್ ಕೇಳಿದ್ದೀರಾ? ಡ್ರಗ್ಸ್ ಎಂಬ ವರ್ಡ್ ಕೇಳಿದ್ದೀರಿ? ಏನಾದ್ರು ನಿಮಗೆ ನಾವು ಕೇಳಲಿಕ್ಕೆ ಹೋಗುದಿಲ್ಲ. ಸೊ ಗಾಂಜಾ ಕೇಳಿದ್ದೀರಿ, ಹೆರೋಯಿನ್ ಕೇಳಿ, ಸುಮಾರು ವಿಷಯಗಳು, ಅಮಲು ಪದಾರ್ಥ. ಸೊ ಅಂಥ ವಿಷಯ ನಿಮ್ಮ ಬ್ಯಾಗಲ್ಲಿ ಜಾಗ ಇರ್ತದೆ, 10 ರೂಪಾಯಿ ಸಿಗ್ತದಲ್ಲ ಎಂತ, ಅಥವಾ 100 ರೂಪಾಯಿ ಕೊಡ್ಬೋದು, ಅದು ಜಾಗೃತ. ಯಾಕೆಂದ್ರೆ
ನಾಳೆ ನಿಮ್ಮನ್ನು ಕೂಡ ಹಿಡಿತಾರೆ, ನಿಮ್ಮನ್ನು ಅವ್ರು ಬಿಡ್ಬೋದು. ಸೊ ಭಾರತದಲ್ಲಿ ನಮ್ಮ ಕಾನೂನು ಪ್ರಕಾರ 8 ವರ್ಷಕ್ಕಿಂತ ಕೆಳಗಿನವರು ಏನು ಮಾಡಿದ್ರು ಕೂಡ ಅದಕ್ಕೆ ಒಂದು ಬಿಡ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಟಾರ್ಗೆಟ್ ಮಾಡೋದು 8 ವರ್ಷಕ್ಕಿಂತ ಚಿಕ್ಕ ಮಕ್ಕಳನ್ನು ಏನಾದರೂ ಮಾಡಲಿಕ್ಕೆ. 8 ವರ್ಷ ನಂತರ ಏನು ಮಾಡೋದು, ಜೈಲಲ್ಲಿ ಹಾಕ್ತಾರೆ? ಇಲ್ಲ, ಜೈಲಲ್ಲಿ ಹಾಕುದಿಲ್ಲ, ರಿಮಾಂಡ್ ಹೋಮ್ಗಳಿಗೆ ಕಳಿಸ್ತಾರೆ. ಏನೋ ಸಮಸ್ಯೆ ಮಾಡಿದ್ರೆ ಯಾರಿಗೆ ಹೊರಟು ಯಾರು ಏನು ಮಾಡ್ತಾರೆ, ಚಿಕ್ಕ ಪುಟ್ಟ ವಿಷಯಗಳು ಕಳ್ಳತನ ಮಾಡಿ ರಿಮಾಂಡ್ ಹೋಮ್ ಅಂತ ಇದೆ, ಅಲ್ಲಿ ಕಳಿಸ್ತಾರೆ 1 ವರ್ಷ 2 ವರ್ಷ. ಸೊ ಇಂಥ ಸಮಸ್ಯೆಗಳಿಗೆ ಸಿಕ್ಕಾಕಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು, ನಮ್ಮ ಎಜುಕೇಶನ್ ಏನು ಮಾಡ್ತೀವಿ ಸರಿ ಮಾಡ್ತಿದ್ದೀರಿ. ಇಂಥ ಪ್ರಾಬ್ಲಮೆಟಿಕ್ ವಿಷಯಗಳು ಬಂದಾಗ ಡೆಫಿನೆಟ್ಲಿ ಹೋಗಿ ನಿಮ್ಮ ತಂದೆ ತಾಯಿ, ಟೀಚರ್ಸ್, ಹೆಡ್ ಮಾಸ್ಟರ್, ಪ್ರಿನ್ಸಿಪಲ್ ಯಾರ ಹತ್ರ ಒಂದು ಹೇಳಬೇಕು, ಇಂಥದ್ರ ಬಗ್ಗೆ ಸಮಸ್ಯೆ ಆಗಿದೆ. ಇಂಥ ಸಮಸ್ಯೆ ಆಗಿ ನೀವು ಏನು ಮಾಡ್ತೀರಿ, ಸುಮ್ಮನೆ ಕೂತ್ಕೊಳ್ತೀರಿ ಅಲ್ಲ, ಇದು ಏನು ಮಾಡ್ತದೆ, ಅವರಿಗೆ ಧೈರ್ಯ ತುಂಬುತ್ತದೆ. ಒಂದು ನೆನಪಿಡಬೇಕು, ಲೈಂಗಿಕವಾಗಿ ಅಥವಾ ನಿಮ್ಗೆ ಯಾರಾದ್ರು ಬಾಡಿ ಟಚ್ ಮಾಡ್ತಾರೆ ಏನೋ ಮಾಡಿದ್ರೆ ವಿದಿನ್ 24 hours ಪೊಲೀಸ್ ಕಂಪ್ಲೇಂಟ್ ಹಾಕಬೇಕು. ಯಾಕೆ 24 hours ಒಳಗೆ ಹಾಕ್ಬೇಕು, 24 ಗಂಟೆ ಯಾಕೆ ಹಾಕಬೇಕು? ಮೆಡಿಕಲ್ ಎಕ್ಸಾಮಿನೇಷನ್ ಕೇಳಿದಿಲ್ಲ, ಡಾಕ್ಟರ್ ಟೆಸ್ಟ್ ಮಾಡ್ತಾರೆ ಇಂಥದ್ದು ಆಗಿದೆ ಇಲ್ಲೋ, 24 ಗಂಟೆ ಆದ ನಂತರ ಏನಾಗ್ತದೆ, ನಮಗೆ ಕೇಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಪೊಲೀಸ್ನವರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೆನಪಿಡಬೇಕು, ಚಿಕ್ಕ ವಿಷಯ ಆದರೂ ಕೂಡ ಅದನ್ನು ಇಮಿಡಿಯೇಟ್ ಹೋಗಿ ಹೇಳಬೇಕು. ನೀವು ಪೊಲೀಸ್ ಕಂಪ್ಲೇಂಟ್ ಹೋಗ್ಬೇಕಂತಿಲ್ಲ, ಮನೆಯವರು ಹೋಗಿ ಇದನ್ನು ಮಾಡ್ತಾರೆ, ಯಾರು ಕೂಡ ಕಂಪ್ಲೇಂಟ್ ಕೊಡ್ಬೋದು. ಆಯಿತು, ಮಕ್ಕಳ ಬಗ್ಗೆ ಬೇರೆ ಹಲವಾರು ವಿಷಯವಿದೆ. ಅದೇ ಕಾನೂನು ಆಗ ಅವರು ಹೇಳಿದಾಗೆ ಯಂಗ್ಸ್ಟರ್ಸ್ ನಾಳಿನ ಭವಿಷ್ಯ ಸರಿ. ನಿಮ್ಮನ್ನು ಯಾಕೆ ಎಷ್ಟು ರಕ್ಷಣೆ ಮಾಡ್ತಾರೆ ಅಂದರೆ, ನಿಮಗೆ ವಾಯ್ಸ್ ಇದಲ್ಲ, ನಿಮಗೆ ರೇಸ್ ಮಾಡಲಿಕ್ಕೆ, ನಿಮಗೆ ನಾಳೆ ಹೋಗಿ ಒಂದು ಸ್ಟ್ರೈಕ್ ಮಾಡಲಿಕ್ಕೆ ಆಗ್ತದಾ? ಆಗುದಿಲ್ಲ. ದೊಡ್ಡವರು ಮಾಡ್ತಾರೆ, ನಮಗೇನು ಸಮಸ್ಯೆ ಇದೆ ಸ್ಟ್ರೈಕ್ ಮಾಡ್ತಾರೆ. ಸೊ ಮಕ್ಕಳನ್ನು ಸೇಫ್ ಮಾಡಲಿಕ್ಕೆ, ಸೇಫ್ ಗಾರ್ಡ್ ಮಾಡಲಿಕ್ಕೆ ಸಾಕಷ್ಟು ಕಾನೂನುಗಳಿವೆ. ಸೊ ಇದು ನಾನು ಈ ವಿಷಯ ಯಾಕೆ ಮಾತಾಡಿದ್ದೇನೆ, ಜನರಲಿ ನಮ್ಮಲ್ಲಿ ಪ್ರಾಬ್ಲಮ್ ಸಿಕ್ಕಾಕೊಳ್ಳೋದು ಈ ಸಮಸ್ಯೆಯಲ್ಲಿ. ಬೇರೆ ಯಾವುದೋ ಅಂಥ ಸಮಸ್ಯೆ ಬಂದರೆ ಹೆತ್ತವ್ರು ಇರ್ತಾರೆ, ಕೆಲವೊಮ್ಮೆ ಜಾತಿ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್, ಅದರ ಬಗ್ಗೆ ಎಲ್ಲ ಕೋರ್ಟಲ್ಲಿ ಸಮಸ್ಯೆ ಬಗೆಹರಿಸ್ತಾರೆ. ನಿಮಗೆ ದೈಹಿಕವಾಗಿ ಯಾವುದೇ ಸಮಸ್ಯೆ ಆಗುವುದಿಲ್ಲ, ಸರಿಯಾ? ಮಾನಸಿಕ ತೊಂದರೆ ಆಗುವುದಿಲ್ಲ. ಮಾನಸಿಕ ಮತ್ತು ದೈಹಿಕ ಸಮಸ್ಯೆ ಆಗುವುದು ಈ ಪ್ರಾಬ್ಲಮ್ಗಳಿಂದ. ಯಾವುದು? ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯ. ಯಾರದ್ದು ಬಸ್ಸಲ್ಲಿ ಹೋಗುವಾಗ ಸುಮ್ಮನೆ ನಿಮ್ಮನ್ನು ಮುಡ್ತಾ ಇರ್ತಾರೆ, ನೀವು ಎಣಿಸ್ತೀರಿ ಅಂತ, ಅದು ದೊಡ್ಡ ವಿಷಯ ಅಲ್ಲ ಅಂದರೆ, ಬಟ್ ಅದನ್ನು ಕೂಡ ನೀವು ಹೇಳಬೇಕು, ಮನೆಯಲ್ಲಿ ಹೇಳಬೇಕು, ಇಂಥ ವಿಷಯಗಳು ಆಗ್ತಾ ಹೋಗ್ತದೆ. ಆಗೇನಾಗ್ತದೆ, ಆ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ನೀವು ಸುಮ್ಮನೆ ಕೂತ್ಕೊಂಡ್ರೆ ಏನಾಗ್ತದೆ, ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಅವು ನಿಲ್ಲಿಸುವುದಿಲ್ಲ, ನಿಮ್ಮನ್ನು ರಿಸೀವ್ ಮಾಡಲಿಕ್ಕೆ ಅವರಿಗೆ ಒಂದು ಅವಕಾಶ ಕೊಟ್ಟಾಗೆ ನೀವೇ. ಸೊ ನೀವು ಒಂದು ಏನು ಮಾಡಬೇಕು, ಇವತ್ತು ಡಿಸೈಡ್ ಮಾಡಬೇಕು, ಈ ವಿಷಯವನ್ನು ನೀವು ನಿಮ್ಮ ಶಾಲೆಯಲ್ಲಿ ಕೂಡ ಹೋಗಿ ಹೇಳಬೇಕು, ನಿಮ್ಮ ಪ್ರಿನ್ಸಿಪಲ್ ಹತ್ರ. ನಿಮ್ಗೆ ಈಗ ಅರ್ಥ ಆಯ್ತಲ್ಲ, ಏನು ಚಿಕ್ಕ ವಿಷಯ ಅರ್ಥ ಆಗ್ತದೆ, ಅದನ್ನು ಹೋಗಿ ನೀವು ನಿಮ್ಮ ಶಾಲೆ ಒಂದು 10-20 ಜನ ಇದ್ದಾರೆ ನಿಮ್ಮ ಕ್ಲಾಸ್, ಅವರಿಗೆ ಕೂಡ ಹೇಳಬೇಕು. ಯಾಕಂದ್ರೆ ಅವರಿಗೆ ಒಂದು ಇಲ್ಲಿ ಇಲ್ಲ, ಸರಿಯಾ? ಈಗ ನೀವು ಸ್ವಲ್ಪ ಜಾಸ್ತಿ 8th 9th 10th ಬರುವಾಗ ಫೋನ್ ಬರ್ತದೆ, ಒಂದು ಫಸ್ಟ್ ಸ್ಟ್ಯಾಂಡರ್ಡ್